ನಗರ ಶಾಖದ ಪದಾಧಿಕಾರಿನ ಪುನರಚನೆ ಸಭೆಯ ಊರುಗಳ ಮುಖ್ಯದ ಊರುಗಳಿಗೆ ಸ್ವಾಗತ ಮಾಡುವುದಾದರೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಅಂಬೇಡ್ಕರ್ನ ಒಂದು ಪರಿವಾರ ಹುಟ್ಟೋಡು ನಾವು ಪೂರ್ವಕ್ಕೆ ಸೇರಿದ ಒಂದೆಡೆ ಈ ಒಂದು ಕಾರ್ಯಕ್ರಮಕ್ಕೂ ತುರುಕಾದ ವೈದ್ಯನ ಅತಿಥಿಯನ್ನು ಮೌಖ್ಯ ಇರ್ಕೋಣ ತುರುಕಾದ ಈ ಒಂದು ವಿಕಾರ ಸ್ಥಾನಗಳು ನಮ್ಮ ಅಧ್ಯಕ್ಷತೆ ಶ್ರೀ ಗಿರೀಶ್ ಕುಮಾರ್ ಶ್ರೀಯುತ ನಿರ್ಮಲ್ ಕುಮಾರ್ ಇದನ್ನ ಆತ್ಮಗೂ ಶಾಂತಿ ಕೋರದಲ್ಲಿ ಒಂದು ನಿಮಿಷ ಈ ಮೌನ ಪ್ರಾರ್ಥನೆ ಬಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆದ ಕುಡ್ಲ ತಾಲೂಕು ಶಾಖೆದ ಉಳ್ಳಾಲ ನಗರ ಶಾಖೆದ ಹೊಸ ಪದಾಧಿಕಾರಿಗಳ ಆಯ್ಕೆ ಬೊಕ್ಕ ಸಮಾಲೋಚನಾ ಸಭೆಯನ್ನು ಕಾಪಿಕಾಡ್ ಗಾಂಧಿನಗರದ ಡಾಕ್ಟರ್ ಭೀಮ್ ಮಲ್ಟಿಜಿಮ್ ವಟಾರಡು ಐತಾರ ಕಾಂಡ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಜಿಲ್ಲಾ ಸಂಚಾಲಕರಾದ ಶ್ರೀ ಗಿರೀಶ್ ಕುಮಾರ್ ಯುಕೆ ಪುನರಾಯ್ಕೆಯಾತೇರು. ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸರ್ವಶ್ರೀ ಆನಂದ್ ಬೆಳ್ಳಾರೆ, ರಮನಾಥ್ ಸಾಲಿಯನ್, ಪ್ರಕಾಶ್ ಸಿಂಪೋನಿ, ಜಿಲ್ಲಾ ಕೋಶಾಧಿಕಾರಿಯಾದ ಶ್ರೀ ಜಯಕುಮಾರ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸರ್ವಶ್ರೀ ಶ್ರೀನಿವಾಸ್ ಕಿನ್ಯ, ಸುಂದರ್ ಪಜೀರ್, ಶೀನಾ ಬಾಡಿಲ, ಕೇಶವ ಶೇಖಮಲೆ ಪುತ್ತೂರು, ಗಣೇಶ್ ಗಾಂಧಿನಗರ, ಚಂದ್ರಹಾಸ್ ಸುವರ್ಣ ಗಾಂಧಿನಗರ, ಜಯಂತ್ ಕುಮಾರ್ ಯುಕೆ ಗಾಂಧಿನಗರ, ಇಂದುಶೇಖರ್ ಆಯ್ಕೆಯಾಯಿರು. ತಾಲೂಕು ಸಮಿತಿ ಸಂಚಾಲಕರಾದ ಶ್ರೀ ಶಶಿಕಾಂತ್, ಸಂಘಟನಾ ಸಂಚಾಲಕರಾದ ಸರ್ವಶ್ರೀ ಉಮೇಶ್ ಅಬ್ಬಂಜರ, ರಾಮನಾಯಕ್, ಮನೋಜ್, ಕೋಶಾಧಿಕಾರಿಯಾದ ಶ್ರೀ ಶಶಿಧರಯು, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸರ್ವಶ್ರೀ ಕಿಶೋರ್ ಚೆಂಬುಗುಡ್ಡೆ, ಮದನ್ ದೇವಿನಗರ, ತಿಲಕ್ ಗಾಂಧಿನಗರ, ಪ್ರಸಾದ್ ಚೆಂಬುಗುಡ್ಡೆ, ನಾಗೇಶ್ ಮೀನಾದಿ, ರಾಜೇಶ್ ಗಾಂಧಿನಗರ ಆಯ್ಕೆಯಾಯಿರು. ಉಳ್ಳಾಲ ನಗರ ಶಾಖೆ ಸಂಚಾಲಕರಾದ ಶ್ರೀ ಕಿರಣ್, ಸಂಘಟನಾ ಸಂಚಾಲಕರಾದ ಸರ್ವಶ್ರೀ ದಿನೇಶ್ ಕೆ, ಸುದರ್ಶನ್ ಕುಮಾರ್ ಯುಕೆ, ನೀಲಾಧರ್, ಕೋಶಾಧಿಕಾರಿಯಾದ ನರೇಶ್ ಗಾಂಧಿನಗರ, ಸಮಿತಿ ಸದಸ್ಯರಾದ ಸರ್ವಶ್ರೀ ರವೀಂದ್ರ, ಕಾಂತಪ್ಪ, ಜಯಂತ್ ಉಳ್ಳಾಲ್, ಸೀತಾರಾಮ್ ಆಯ್ಕೆಯಾಯಿರು. ಸಮಾಲೋಚನಾ ಸಭೆತ ಗುರ್ಕಾರ್ಮಿ ವಹಿಸೊಂದು ಪಾತೆರ್ನ ಜಿಲ್ಲಾ ಸಂಚಾಲಕರು ಶ್ರೀ ಗಿರೀಶ್ ಕುಮಾರ್ ಯುಕೆ ನಮ್ಮ ಇನಿ ಈತೊಂಜಿ ಧೈರ್ಯಡ್ ಎದುರು ಒಂತದು ಪಾತೆರೆರ ಧೈರ್ಯ ಇತ್ತುಂಡ ಅವಿಕ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ರೀನಿ ನಂಕು ಕೊರ್ನ ಸ್ವಾಭಿಮಾನದ ಬದುಕರ್ದು ನಮ್ಮ ಪುದರ್ಲ ಪೊರ್ಲ ಆತುಂಡು ನಂಕು ಶಕ್ತಿ ದಿಂಜಾಯಿನ ಸಂಘಟನೆಗೆ ನಮ್ಮ ಬಲ ದಿಂಜ ಒಡ್ಪಂಡದು ಮಾರ್ಗದರ್ಶನದ ಪಾತ್ರ ಪಂಡಿರು. ವ್ಯವಸ್ಥಿತವಾದ ಉಟ್ಕೊಳ್ಳೋಣ ಐದು ಒಂದು ಬಲಿಷ್ಠವಾದ ಒಂದು ಶಕ್ತಿ ದಯಪಂಡ ಇನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತರಂಡ ಈತ ಬರುವುದ ಡ್ರೆಸ್ ನಮ್ಮ ಪಾಡಿದ ಸಾಧ್ಯತೆ ಅದರ ಎಲ್ಲ ಬುಧರ್ ಎನ್ನ ಬುಧರ್ ಗಿರೀಶ್ ಈತ ಬರುವುದ ಬುಧರ್ ನಾನು ಎನ್ನ ಅಭಿಮಾನ ವಿದ್ಯಾರ್ಥಿ ಸಾಧ್ಯ ದಯಪಡ ಈತ ಒಂದು ಕಾಲೋಡು ನಮ್ಮ ಹಿರಿಯಕಲ್ಲ ಬುಧರ್ ಬುಧ ಈ ದಲಿತ ಜನಾಂಗ ಚೋಮೆ ಚಂಗಿ ಅಂಚಿನ ಅವೇ ಬೇತ ಬ್ರಾಹ್ಮಣ ವರ್ಗ ಸೋಮಣ ಅಂತ ಅಥವಾ ಮಲಮಲ್ಲ ದೇವರ ಪುರ ಜೀವಂತಿ ಅಚ್ಚ ಆ ನಮ್ಮನೆ ತೊಳಿತದ ಒಳಗಾಯಿನ ಈ ಒಂದು ಜನಾಂಗ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಲ್ಲಿ ಹೋರಾಟ ಅಥವಾ ಅದನ್ನ ಒಂದು ಮೀಸಲಾಗ್ತಿದ್ದು ಇಲ್ಲಿ ಬೆಂಗಳೂರು ನುಂಬತ್ತದು ಇನ್ನೊಂದು ಸರ್ಕಾರ ಸೇರ್ತಾರೆ ಯಾರು ಒಂದು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಯಾರು ಅವನಿಗೆ ಬುದ್ಧಿ ಕೊಡೋಣ ಆಯ್ತು ಮೀಸಲಾತಿ అంటే అందుకున్నాక యాను ప్రతి క్షణంలో ఇది అవును ఇంట్లో అవన్నీ జనాభాకు దేవేది అయితే ఈ మధ్య దేవేది ఇంట్లో వ్యాపార పరంగా సాధ్యం అంటే బాబా సాహೇಬ್ ಅಂಬೇಡ್ಕರ್ ఇది ಆದ ಹೋರಾಟ ಮಾಡಿ ದಯಮಾಡಿ ನಮ್ಮ ಪ್ರತಿ ಸಲ ಈ ಭಾಷೆಯನ್ನು ಬಳಸ್ತಾರೆ ಅದನ್ನ ಒಂದು ಜೀವನ ಶೈಲಿ ತೋರ್ನಾಗ ನಿಜವಾದ ಇದೆಲ್ಲ ಈತ ಮಹಾನಾಯಕ ಬಂದ ಧಾರಾವಾಹಿ ಟಿವಿ ಬರೋದೊಂದು ಆ ಟಿವಿದ ಸೀನ್ ತೋನ ಕೆಲ ಫಸ್ಟ್ ಜನ ಅನ್ಪಿದೆ ಇಂಗ್ಲಿಷ್ ಟಿವಿ ಕ್ಲಿಯರ್ ಆಗಿರ್ಬೋದು ಮಾತಾಡೋದು ಪಂಡ ಆ ಟಿವಿಡೊಂದು ಆ ಆದೊಂದು ಒಪ್ಪನಾಗ ಅದನ್ನ ನಿಜ ಜೀವನ ಮೀರಿ ನಾವು ತೋದು ಕಂಡ ಅವು ಎಂಚಾಗ್ತದೆ ದಯಪಂಡ ಆ ನಮ್ಮನೆದ
ಒಂದು ಆ ಕಷ್ಟ ಅಥವಾ ಒಂದು ಕಹಿ ಘಟನೆಯನ್ನು ಅನುಭವಿಸಿದ್ದು ಅಥವಾ ಓಪನ್ ಆಧಾರ ಆತ ಅವಮಾನವನ್ನು ಕಳೆತಂದು ಇಂಜನೆ ಶಾಲೆಯಾದ ತಂದದ್ದು ಪುನಃ ವಿದಾಯ ಮಾಡಲ್ಲ ಪಂಡ ಅದು ದಲಿತ ಜನಾಂಗ ಸೇರ್ಬೇರು ಮಾಡಿದ ಒಂದು ಉದ್ದೇಶದಲ್ಲಿ ಶಾಲೆ ವಿದಾಯ ಮಾಡೋದು 8ನೇ ಕ್ಲಾಸ್ ಅಪಕಾರ್ಯ ಗೊತ್ತು ಜನ ಆಯ್ಕೊಂಡು ವಿದಾಯ ಮಾಡಬೇಕು అయితే కాలక్రమేణా మళ్ళా వాళ్ళు పోయి మళ్ళా అనగల అవే కంటిన్యూ అనుకోండి అపాబత్తాను భారతదేశంలో జాతి పద్ధతి ఆడల ఎడ్యుకేషన్ అన్నారు ಉಳಿದ ಮಲ್ಪಂತೆ ಅದು ಜಾಸ್ತಿ ಕಲ್ತ್ಕೊಂಡು ನೈಟ್ ఒక ಅಮೇರಿಕಾ ಇಂಗ್ಲೆಂಡ್ ಹೋಗಿ ಜಾಸ್ತಿ ಕಲ್ತಿದ್ದಾರೆ ಐದಪ್ಪ ಗೊತ್ತಾಂಡು ಭಾರತದೇಶಕ್ಕೆ ಮಾತ್ರ ಬೇರೆ ದೇಶಗಳು ಈ ನಮ್ಮನೆ ಅಂತಿದ್ದು ಅಜ್ಜ ಅಂದ್ರೆ ಈಗ ನಮ್ಮ ಕೂಡ ಇಂಜಿನ ಪಟ್ಟ ಕಲ್ತಿಸಾಗ್ತದೆ ಕೆಲಸ ಗೊತ್ತಿರಲ್ಲ ಆರು ಕೆಲಸ ಈ ಒಂದು ಜಾತಿ ಪದ್ಧತಿ ಅವೇ ಮುಂದ್ಬಂದು ರಟ್ಟವನ್ನು ಬಂದಿಲ್ಲ ಒಂದು ಚಲನು ಮಲ್ತದ್ದು ಅದು 5 ಲಕ್ಷ ಈ ನಮ್ಮ ಈ ಒಂದು ಜಾತಿ ಪದ್ಧತಿ ವಿರುದ್ಧ ಹೋರಾಟ ಶುರು ಮಾಡ್ತೀವಿ ಆಯ್ತಾ ಒಂದು ಫಲವಾದ ಅರೆದು ನಮ್ಮ ನ್ಯಾಯರು ಸಂಪೂರ್ಣರು ಅದು ಮಿನಿಸ್ಟರ್ ಆಗಿರ್ತದಲ್ಲ ಅರೆದು ಏಜೆ ಕಾಸು ಬರುವುದಲ್ಲಿ ಅವೇ ಪೂರ ಬಿಡ್ತು ನಮ್ಮ ಒಂದು ಈ ಏಳಿಗೆಯನ್ನು ಪಡೆದಾಗ ಅಲ್ಪಲಾದ ರಿಸೈನ್ ಬರ್ತಿರೋಕ್ಕೆ ನಮಗೆ ಪ್ರಸಂಗ ಬರ್ತದೆ ಇನ್ನು ಮಹಿಳೆಯರಿಗೆ ಮೀಸಲಾತಿಗೆ ಕೂಡ ಅಂತ ಇದಕ್ಕೆ ಮುಖ್ಯ ಕಾರಣ ಅಂಬೇಡ್ಕರ್ ಅದಕ್ಕೆ ಬೇರೆ ಆಕ್ಷೇಪ ಮಂದಿನೇ ಕಾರಣ ರಿಸೈನ್ ಕೊಟ್ಟು ಬರ್ತೀವಿ ಅಂಚಾದ ಆ ರಿಸೈನ್ ಕೊಟ್ಟು 5 ಲಕ್ಷ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ಅವತ್ತ ತಲೆಗೆ ಸಂವಿಧಾನ ಬಗ್ಗೆ ಮಲ್ಲ ಗ್ರಂಥವನ್ನು ವಲಯಕ್ಕೆ ಅವಕಾಶ ತೆಗೆದ ಕೈಗೆ ಮೀಸಲಾತಿ ಬಂದಿನ ಒಂದು ಅಳವಡಿಸಿ ಆ ಮೀಸಲಾತಿದ ಒಂದು ಪದ್ಧತಿ ಬರ್ತೀನಿ ಹೇಳ್ಬೇಕ ಪ್ರತಿಯೊಂದೆಲ್ಲ ಕೆಲಸ ತೆಗೆದು ಈಗ ನಮ್ಮ ಜನಾಂಗದಲ್ಲಿ ಹೋರಾಟದ ಫಲಮಲ್ಲ ಹುಟ್ಟೆಡ ಹೋರಾಟ ಈ ಮೀಸಲಾತಿ ಕಾರಣ ಕೆಲವರು ಮಣ್ಣೆ ಎಂದು ಕಾಲೇಜ್ ಕಲ್ತದ್ದು ಕೂಲಿ ಬೆಲೆ ಇಲ್ಲಿ ನಮ್ಮ ಈ ರಾಜಕೀಯ ಸ್ತೂಪ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಅವರು ಅದರ ಪ್ರತಿಯೊಂದು ರಾಜಕೀಯ ಇಲೆಕ್ಷನ್ ಮೀಸಲಾತಿದ್ದು ಆ ಮೀಸಲಾತಿ ಪೈಕಿ ನಮ್ಮ ಅಂಬೇಡ್ಕರ್ನ ಒಂದು ಮೀಸಲಾತಿ ಪದ್ಧತಿ ಅಂತ ಅದು ಪುನಃ ನಮ್ಮ ಸಂವಿಧಾನ ಅವೆಲ್ಲ ಗೌರವವನ್ನು ಕೂಡ ನಮ್ಮ ಅಂಬೇಡ್ಕರ್ ಸಂವಿಧಾನ ಇನಿ ನಮ್ಮನ್ನು ಓದಿದ್ದೀವಿ ಇನ್ನು ಆ ಒಂದು ಅದನ್ನ ಕೇಳಿದ ಒಂದು ಜೀವನದ ಗುರುತುಗಳ ಬರ್ತೀನಿ ಆಂಡ್ ಎಲ್ಲ ನನ್ನ ಜೀವನ ಮುಗಿಯೋ ಬರ್ತದೆ ಇತರಟ ಯಾನು ಈ ಒಂದು ಮೀಸಲಾತಿದ ಬಗ್ಗೆ ಹೋರಾಟ ಮಾಡಿದೆ ನನ್ನ ಆಮೇಲೆ ಓದಿಕೊಂಡು ಹಂಚಿನ ಒಂದು ಕೆಲಸ ನಿಗಲ್ಲ ಅದು ಬಂದೆ ನನ್ನ ಹೋರಾಟದ ರಥವನ್ನು ಇಡಬೇಕು ತಗೊಂಡಿರ್ತಾರೆ ಆ ರಥವನ್ನು ಇದು ದುಂಬುಕೊಂಡಾಗ ಇರಲ್ಲ ಇದು ಆಮೇಲೆ ವಿರಾವಣಿ ಬಾಯಿನ ಹೋರಾಟ ಇದು ಅಂಚನೆ ಐಕಾರ ಅದನ್ನ ಪೂಜೆ ಬೀಜ ಮಂತ್ರ ಅನ್ಕೊಂಡು ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ನಮ್ಮ ಒಟ್ಟಿ ಜನಾಂಗ ಶಿಕ್ಷಿತರನ್ನ ಮಾತ್ರ ನಮ್ಮ ಸಂಬಂಧಗಳು ತುಂಬರಲ್ಲಿ ಐದು ಕೊಡೋದು ಪ್ರತಿಯೊಂದು ಲಕ್ಷ ಜೋಗ್ಲೆಂದು ಹೆಚ್ಚಿನ ಶಿಕ್ಷಣ ಕೊಟ್ಟು ಮತ್ತು ಕಲ್ಪನ ಆಡಲ ಅಥವಾ ಜೋಗ್ಲ ಪಡ ಈಗಿನ ಮಕ್ಕಳೇ ಮುಂದಿನ ಜನಾಂಗ ಬಂದಿನ ಒಂದು ಉದ್ದೇಶಗಳು ಆಗಲೇ ನಮ್ಮ ಜಾಸ್ತಿ ಶಿಕ್ಷಣ ಕೊಡೋದು ಇನ್ನೆಂದಲ್ಲ ಈ ಒಂದು ಪರಿಸ್ಥಿತಿ ಹೋರಾಟ ಇದೆಲ್ಲ ಶಿಕ್ಷಣ ಮಾತ್ರ ಸಾಧ್ಯ ಇದರಿಂದ ಎಲ್ಲ ಕ್ಲಾಸ್ದಲ್ಲಿ ಹೆಚ್ಚಿದ ಹೊಸ ಜನ ಒಳ್ಳೆಯದು ಆ ಮಕ್ಕಳ ಶಿಕ್ಷಣವನ್ನು ಅರ್ಧೊಂದು ಕುಂಡಿತ ಮತ್ತೊಂದು ಇಲ್ಲಿ ರಿಕ್ಷಾ ಡ್ರೈವರ್ ಅಂತ ಕೂಲಿ ಕೆಲಸ ಮಕ್ಕಳಿನ ಪ್ರಸಂಗ ಬೇಕು ಅಷ್ಟಾದ್ರೂ ಸುಮ್ಮನೆ ದಯಮಾಡಿಲ್ಲ ಆ ಶಿಕ್ಷಣದ ಜಾಸ್ತಿ ಮಹತ್ವ ಕೊಟ್ಟು ಅಕಲಕಲ್ಲ ಜೋಗುಲೇನು ಅಕಲಕಲ್ಲ ಸಂಬಂಧಿಕರ ಜೋಗುಲು ತಗೊಂಡ ಆ ಶಿಕ್ಷಣದ ಕಲ್ಪನೆಗೆ ನಾವು ಇದಕ್ಕೆ ನಮ್ಮ ಉತ್ತೇಜನ ಕೊಡ್ತಾರೆ 5 ಕಾರಣ ಅವೇ ಈ ಸಂಘಟನೆ ಮುಖಾಂತರ ಮಾತ್ರ ನಮ್ಮ ಇವೇ ಒಂದು ಬೇಡಿಕೆಲ್ಲ ಈಡೇರಿಸ ಸಾಧ್ಯ ಐದು ಕೊಡೋದಕ್ಕೆ ಸಂಘಟನೆ ಮಕ್ಕಳು ಆ ಸಂಘಟನೆಯ ಮೂಲಕ ಇದನ್ನು ಹಕ್ಕನ್ನು ಪಡೆಯಲಿ ಆ ಪ್ರಕಾರ ಇದು ಕೆಲವು ಸಾರಿ ಇಂಜಿನ ಒಟ್ಟಿಗೆ ಜನತಲ್ಲಿ ಎಂಬುದು ಕೆಲಸ ಮಾಡ್ತಿಲ್ಲ ಐದು ಕೆಲಸ ಬೇರೆ ರೀತಿಯ ಆರೋಪಗಳು ಬರ್ಕೊಂಡ್ರು ಅವೇನು ಬರ ಎಂಗ್ಳು ಹೆಚ್ಚಾದ ಮಾಡ್ತಿದ್ದೆ ಅಂಚದ್ದು ಹಿರಿಯರು ಕೊಡುಗೆ ನಿರ್ಮಾಣ ಲೆಕ್ಕನೆ ಈ ಆನಂದ ಬೆಳೆದದು ಅದನ್ನ ಅವನಿಗೆ ವ್ಯಕ್ತಿತ್ವ ಬಂದ್ಬಿಡೋಣ ಆರು ಸುಳ್ಳು ಎಡುತ್ತಾನಲ್ಲ ಇದೆಲ್ಲ ಪ್ರತಿಯೊಂದು ಕೆಲಸ ಇಲ್ಲ ಇನ್ನು ಈಗ ಜನವಲ್ಲ ನಮ್ಮ ಆನಂದೇ ರಿಚ್ಚಿನ ಕೆಲಸ ಆಗ್ತದೆ ಆನ ಅವನೇ ಆಗ್ತದೆ ದಯಮಾಡಿ ಇನ್ನು ಕೆಲವು ವರ್ಷ ಆನಂದದಲ್ಲಿ ಪ್ರತಿಯೊಂದೆಲ್ಲ ಬಾಯಿ ಇನ್ನು ಅಂಚಿನ ಒಂದು ವ್ಯಕ್ತಿ ಎಂದು ಮಟ್ಟಿಗೆ ಒಪ್ಪುವ ಮಟ್ಟ ನಿಜವಾದ ಸಂಘಟನೆ ಕೊಂಚ ಮಲ್ಲ ಪಿಲ್ಲರ್ ಇರ್ತಿಲ್ಲ ಮೇನ್ ಪಿಲ್ಲರ್ ಅಂತ ಬರ್ತದೆ ಇನ್ನು ಅಂಚಾದ ಆನಂದ್ಯರು ಅದೇ
ಮತ್ತೆ ಜಿಲ್ಲೆ ರೆಡ್ ಆಗ್ಬಿಡುದು ದಯಪಂಡ ಪುತ್ತೂರು ಜಿಲ್ಲೆ ಬೇಕಾದಲ್ಲ ಅದಕ್ಕೆ ನಮ್ಮ ನಂಗೆ ದಿಕ್ಕು ಸೇರುದು ಅದು ಆನಂದ ರಿಕ್ವೆಸ್ಟ್ ಆಗ್ಬಿಟ್ಟು ಜಿಲ್ಲೆ ಇಚ್ಚಿನ ಅವಳು ಅದು ದುಂಬು ಹೆಚ್ಚಾಗ್ತದೆ ಅವೇ ರೀತಿಯ ಸಹಕಾರ ಇಟ್ಕೊಳ್ಳೋದು ದಯಪಂಡ ಈ ಸಂಘಟನೆ ಗುಳೆಯರ ಈರ್ಲ ಒಂಜಿ ಮುಖ್ಯ ಕಾರಣ ದಯಪಂಡ ನಿರ್ಮಲ್ ಒಂಜಿ ಸೈಡ್ ಇತ್ತು ಅಂದ್ರೆ ಈರ್ಲ ಒಂಜಿ ಸೈಡ್ ಇತ್ತು ಅಚ್ಚಾದ ಎಲ್ಲ ಒಂಜಿ ಇದಿಮಟ್ಟ ಬಂದಿರ ಈ ಸಂಘಟನೆಗೆ ತ್ಯಾಗ ಇದ್ದಲ್ಲ ಖಂಡಿತವಾದ ಮಾಡೋದು ಅವತ್ತ ಆಮೇಲೆ ದಯಪಂಡ ಪಂಡ ಒಂಜಿ ರಡ್ಡು ಘಟನೆಯಲ್ಲಿ ಪೊಲೀಸ್ ಸ್ಟೇಷನ್ ನಡೆದಿದ್ದು ಅಪ್ಪ ದಯಪಂಡ ಹೆಂಗೆ ಕೆಲಸ ರಜೆ ಮಾಡ್ತು ಹೋಯಾರ ಆಗುದಿಲ್ಲ ಅಪ್ಪ ಆನಂದ ಎಲ್ಲ ಸ್ಟೇಷನ್ ಬರೋದು ಸೈ ಹಿಂದೆ ಇದು ನಮ್ಮ ಓಡುತ್ತಿನ ಕುರಿತ ಒಂದು ಎಲ್ಲ ಪೈಪಣ್ಣದ ಏನು ಗಟ್ಟಿಗೆ ಏನು ಆಯ್ತು ಈತ ಬರ ಎನ್ಕ್ವೈರಿ ಆಗ್ತದೆ ಅದು ದಾರ ಎನ್ಕ್ವೈರಿ ಮಾಡ್ಕೊಂಡ್ರೆ ಸೈ ಬಂದದ್ದು ಆ ಕೆಲಸವನ್ನು ಸಕ್ಸಸ್ ಮಾಡ್ತಿದ್ದೇವೆ ಈಗ ಯಾರು ಬಂದಿನ ಕೆಲಸ ಒಂಜಿ ಗಂಟೆ ಅಜ್ಜಾದಕ್ಕೂ ನಾನು ಈ ಸಂಘಟನೆ ಬಂದ ಖಾಲಿ ಮುಲ್ಪಾಯಿತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಇದೇ ಕೆಲಸ ಆಗ್ತದೆ ಇನ್ನು ರಾಜ್ಯ ಸಂಘಟನೆ ಕೆಲಸ ಬೇರೆ ಸಮಾವೇಶ ಆಗ್ತದೆ ಅವಾಗ ನಮ್ಮ ಜಿಲ್ಲೆ ತಕ್ಕಲ ಬರೋಡಕ್ಕೆ ಒಂದು ಟಾರ್ಗೆಟ್ ಕೊಡ್ಬೇಕು ಈ ಜನ ಬರೋದು ಹಾಗೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಹೋಗಿ ನಾನು ಹೋಗಿ ಅದಕ್ಕೆ ಅದು ಪುಣ್ಯ ಎಂಗಲ ಮರ್ಯಾದೆ ಇದು ಮಟ್ಟ ಬರ್ತದೆ ಹೈಕೋರ್ಟ್ಗೆ ಕಾಸನ್ನು ದುಂಬುಕಿರ ತುಂಬಂತೆ ಅದಕ್ಕೆ ಆನಂದ ಹೋಲ್ ಇದರತ್ತೆಲ್ಲ ಒಂದು ಉಪಯೋಗ ನಿಜವಾದ ನಾವು ಎಟ್ಟೆ ಕೂಡ ಬರೋದು ಅಂಚನೆ ಲೆಕ್ಕಲ್ ನಮ್ಮ ಮತ್ತೆ ಒಂದು ಆಫೀಸ್ ಇಟ್ಟಿದ್ದು ನಿಜವಾದ ಲೆಕ್ಕಲ್ ಆಫೀಸ್ ಬಂದಿದ್ದೆ ದಯಪಟ್ಟು ಆಫೀಸ್ ಅಗತ್ಯ ಇಲ್ಲಿ ಸಂಘಟನೆ ಕೆಲಸ ಓಡಾಡ ಅಂತ ಓಡಿಲ್ಲ ನಾನು ಬರ್ತದೆ ಈಗ ಆಫೀಸ್ ಮಲ್ಕೊಂಡಿದ್ದು ಆಫೀಸ್ ಮಲ್ಕಿ ಅಲ್ಪ ಬೋಡ ಇಲಾಖೆ ಕೆಲಸ ಚಾರ್ಜ್ ಎಲ್ಲ ಮಾಡ್ತೀವಿ ದಯಪಟ್ಟು ಐದು ಲೆಕ್ಕಾಚಾರ ಚಾರ್ಜ್ ಇಲ್ಲ ಒಂದು ಕೆಲಸ ಓಡಾಡ ಈಗ ಕಾಸು ತಗೊಂಡು ಅಂಚೆ ಒಂದು ಡಿಮಾಂಡ್ ಇಟ್ಕೊಂಡು ಆದರೆ ಎಂಕಲ್ಲ ಸಂಘಟನೆ ಇಡು ಇನ್ನೇ ಮಟ್ಟ ಇದ್ದರು ಅಂಚೆ ಆನಂದದಲ್ಲಿ ಎರಡು ಡಿಮಾಂಡ್ ಎಲ್ಲ ಮಾಡ್ತಿದ್ದೆ ಚಾರ್ಜ್ ಎಲ್ಲ ಮಾಡ್ತಿದ್ದೆ ಆಯ್ತು ಕೂಡ ತಿಂಗಳಿಗೆ ಆಫೀಸ್ ಅಗತ್ಯ ಇತ್ತು ಕೆಲಸ ತಿಂಗಳಿಗೆಲ್ಲ ಬರ್ತೇನೆ ಆಫೀಸಿಗೆ ಬರ್ತೇನೆ ಏನೇ ಕೆಲವು ಬರೋದಿಲ್ಲ ಕೆಲ ಆತಲ್ಲ ಉಪಕಾರ ಬರ್ತದೆ ಇದು ಸಂಘಟನೆ ಆಗ್ತದೆ ಹಂಗೆಲ್ಲ ವೈಯಕ್ತಿಕ ಬರ್ತದೆ ಸಂಘಟನೆ ಎಲ್ಲೋ ಒಂದು ಪೊಲೀಸ್ ಸ್ಟೇಷನ್ ಅವರು ಪ್ರತಿಯೊಂದು ಎಲ್ಲ ಗುರುತಿಸಿದ್ದಾರೆ ಇನ್ನು ಯಾರು ಕೆನರಾ ಬ್ಯಾಂಕ್ ಇರ್ತೀರಲ್ಲ ಕೆನರಾ ಬ್ಯಾಂಕ್ ಇದ್ರಲ್ಲ ಒಂದು ಪೊಲೀಸ್ ಕೇಸ್ ಪ್ರಾಬ್ಲಮ್ ಓಡಾಟ ಅಂತ ಕೂಡಲೇ ಫಸ್ಟ್ ಹೆಂಗೆ ಫೋನ್ ಬರ್ತಿಲ್ಲ ಪಟ್ಟು ಒಂದು ಅದು ಸಾಲ್ವ್ ಮಾಡಿ ಎಂಕಲ್ಲ ಈ ಇಂಟರ್ವ್ಯೂ ಒಂದು ಅಲ್ಲಿ ಎಸ್ ಸಿ ಫಂಡ್ ಒಂದು ಅಲ್ಲಿ ಉದ್ಯೋಗಿ ಸ್ಕೀಮ್ ಲೋನ್ ಗೋತಲ್ಲಿ ಮಾಡಿದ್ದು ಮ್ಯಾನೇಜರ್ ಅದು ಸೀದಾ ಕಮಿಷನರ್ ಪಡೆಯೋದು ಪುರಾಣಿ ಒಂದು 2 ವಾರ ಕಮಿಷನರ್ ದಾದ ಪಡೆಯೋದು ಇಮಿಡಿಯೇಟ್ ಆರ್ಡರ್ ಮಾಡ್ತೀವಿ ಬ್ಯಾಂಕ್ ಹೋದ್ರು ತನಿಖೆ ಕೊಡೋದು ಅಂಚನೆ ಬ್ರಾಂಚಿಗೆ ಪೊಲೀಸ್ ಬರ್ತದೆ ಪೊಲೀಸ್ ಬಂದದ್ದು ಅಪ್ಪ ಮ್ಯಾನೇಜರ್ ಸರ್ಕಲ್ ಆಫೀಸ್ಗೆ ಫೋನ್ ಮಾಡ್ತೀವಿ ಅದಕ್ಕೆ ಫೋನ್ ಮಾಡ್ತೀವಿ ತಿಳಿಸ್ರೆ ಒಂದು ಪೊಲೀಸ್ ಬಂದಿದ್ದು ಏನಂತ ನೋಡಿ ಯಾಕೆ ದೊಡ್ಡ ನೋಡಿ ಫೋನ್ ಮಾಡ್ತಿದ್ದು ಅವೇ ಕಮಿಷನರ್ ಬರ್ತದೆ ಗೊತ್ತಾ ಕಮಿಷನರ್ ಅಡೆಲ್ಲ ಹೋದು ಬಾಧ್ಯರು ಮತ್ತು ಅವು ಸ್ಟೇಷನ್ ಸಂಬಂಧಪಟ್ಟ ಸ್ಟೇಷನ್ಗಳ ಪಾತ್ರ ಇರುತ್ತೆ ಅದು ಬಂಡಿ ರಾವ್ಗಿರಿ ನೀರು ಬಂಡಿ ಬಿರಲೇ ಕೂಡ ಪೊಲೀಸ್ ಸ್ಟೇಷನ್ ಎಸ್ ಐ ಬಿರಲೇ ಕೂಡ ಐದು ಪಕ್ಕ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಇಂಥ ಮಾಡಿ ಲೋನ್ ಕಂಪನಿ ಬಂದಿರ್ತೇನೆ ಅದಕ್ಕೆ ಏನು ಮಾಡಿದೆ ಇದು ಕೊರಲಿ ಅವನಿಗೆ ಸ್ಕೀಮ್ದ ಲೋನ್ ಉದ್ಯೋಗಿ ಬಟ್ ಅದೇ ಬೇರೆ ಬೇರೆ ಆಯಿತು ಅಚ್ಚ ಬಂದಾಗ ಇದನ್ನು ಫುಲ್ ಕೊಟ್ಟಾಯ್ತು ಅಂತ ಕೊರలేదు ಒಂದು ಅಂಚ ಇದೆಲ್ಲ ಈ ಸರ್ಕಾರಿ ಕಚೇರಿಗಿಲ್ಲ ಇದಲ್ಲ ಎಲ್ಲ ಸರಿ ನಮ್ಮ ಈ ಸಂಘಟನೆ ಭವನದಲ್ಲಿ ಅವರು ಮಾತೆಲ್ಲ ಗೊತ್ತುಂಟು ಅದೊಳ್ಳೆ ರಿಫ್ರೆನ್ಷನ್ ಅಂಚೆ ಅದು ನಮ್ಮ ಖಾಲಿ ಒಂದು ವಿಸಿಟಿಂಗ್ ಕಾರ್ಡ್ ಬಂದದ್ದು ಎಲ್ಲ ಇಂಚಿನ ಲೀಡರ್ ಬಂದು ತಗೊಂಡದ್ದು 4 ಜನ ಹೆಲ್ಪ್ ಅವರು ಇನ್ನು ಹೆಲ್ಪ್ ಮಾಡ್ತಾರೆ ಆಗಲೇ ಗೊತ್ತಾಗ ಕೃಷಿ ಮಾತ್ರ ಇಂಚ ಕೊಡೋದು ಅದು ಏನನ್ನು ನೋಡ್ತು ಪುಗರ್ನತ್ತು ಆಗಲ್ಲ ಈಗ ನಮ್ಮ ತೊಡಗಿ ಕೆಲಸ ಮಾಡ್ತದಲ್ಲ ಉಡಂಗಿ ನಮ್ಮ ಆನಂದ ಪಡೆಯೋಕ್ಕೆ ನಿಜ ನಮ್ಮ ಈಗ ನಮ್ಮ ಓವಣಿಗೆ ಕೆಲಸ ಇಲ್ಲ ಈಗ ಮಾಹಿತಿ ಹಾಕುವಂತಿನ ಒಂದು ಕಾನೂನು ಉಂಟು ನಿಖಲೆಲ್ಲ ಗೊತ್ತಪ್ಪಾಡು ಈಗ ಓವೇ ಕೆಲಸ ಆವಡಾಡ ನಮ್ಮ ಅವೇನು ನನ್ನೊಳಗೆ ಒಂದು ಇಂಜಿನ ಮಾರಾಟ ನಮ್ಗೆ ಡೈರೆಕ್ಟ್ ಬೋದು ಓವೇ ಕಚೇರಿ ಮಾಹಿತಿ ಹಾಕುತ್ತೆ ನೋಡಿ ಇನ್ನೇನು ಮೂಲಕ ಈ ನಗರಸಭೆಯಿಂದ ಕೆಲವು ಸವಲತ್ತು ತಗೊಂಡು ಮಾಹಿತಿ ಹಾಕೊಂಡು ಕೇಳ್ತಾರೆ ಅವು ಸಾಧಾರಣ ಆಗಸ್ಟ್ ಕೇಳ್ತಾರೆ ನಮ್ಮ ಉಮೇಶ್ ಆಗಸ್ಟ್ ಬಿಟ್ಟು ಸೆಪ್ಟೆಂಬರ್ ನಾವು ತೆಗೆದುಡು ನವಂಬರ್ ತೆಗಿಸಿ 5 ಪಕ್ಕ ಅದಕ್ಕೆ ಅಪೀಲ್ ಮಾಡ್ಬೋದು ಅವಕಾಶ ಅಪೀಲ್ ಮಾಡಿದೆ ಯಾಕೆ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್
ನವಂಬರ್ ಕೂಡ ಅಪೀಲ್ ಮಾಡ್ತಾರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ 5 ತಿಂಗಳು ಐದು ರಿಪ್ಲೈ ಒಂದು ದಿನ ಆರ್ಡ ಮಾಹಿತಿ ಹಾಕೋದು ಅಧಿಕಾರಿಗಳಿಗೆ ಪಾತ್ರ ಕೂತ್ಕೊಳ್ಳಪ್ಪ ಅಂತ ಏಕವಾದ ಅಂತ ಮಾತಿರ್ತದೆ ಒಂದು ಏನಿಲ್ಲ ನೀವು ಬಿಡ್ಸೋತಂడి ಯಾಕೆ ಅಂದ್ಕೊಂಡಾಗ ನಮ್ಮ ಐದ ಬಗ್ಗೆ కొంచెం ಹೋರಾಟ ಮಾಡ್ಕೊಂಡು ಹೆಚ್ಚಿನ ನೀವು ಪ್ಲಾನ್ ಮಾಡ್ತು ದಯಪಟ್ಟ ಐದು ಕೊಂಚೂರು ದಯಮಾಡಿ ನೀರು ಗೈಡ್ ಮಾಡ್ಕೊಂಡು ದಯಪಟ್ಟ ಇದು ಮಾಹಿತಿ ಹಾಕೋದ ಬಗ್ಗೆ ನಾನು ಆನಂದ ಪ್ರತ್ಯೇಕ ಎಕ್ಸ್ಪರ್ಟ್ లేదు ಗೋಡೆ ಮುಟ್ಟ ಪಟ್ಟಾದ ಕೆಲವು ಸಾರಿ ಅದನ್ನ ಲೈಫನ್ನೇ ಇಂಥ ಹೋರಾಟಗಳು ಅಂತ ಕೆಲವರು ಈ ನಮ್ಮ ಈ ಕೆಲಸ ಕೊಡೋದು ಅರ್ಥವಿದ್ದಲ್ಲ ಕೆಲವು ಕೇಸು ನಾನು ತೊಗೊಂಡು ಇಂಥ ಹೋರಾಟ ಅಂತೇಳಿ ಎಂದು ಸುಳ್ಳು ಹೇಳುವುದು ನಲ್ಲ ಮುಗಿದಿದ್ದು ಮಾದ ಕೇಸ್ ಇರ್ತದೆ ಇದು ಎಂದು ಕೆಲಸ ಮಾಡ್ಕೊ ಆಡ ಇಲ್ಲಿ ಕೆಲಸ ಮಾಡ್ತಕ್ಕ ನೀವು ಮಗೆಲ್ಲ ಮಾಡ್ಕೊಂಡು ಕೆಲವರಿಗೆ ಇದು ಯಾರು ಯಾಕೆ ಒಂದು ಅನ್ಯಾಯ ಬಗ್ಗೆ ನಾವು ಮಧ್ಯಾಹ್ನಕ್ಕೆ ವಹಿಸಿದ್ದವು 5 ಗಂಟೆ ಇಂಚ ಅಂತ ಹ್ಯಾಂಡ್ ಹೋಗುತ್ತೆ ಬಲ್ಲಿನ ಈಗ ನಮ್ಮ ಸಂಘಟನೆ ನಮ್ಮ ಊರ ವೈಕಲ್ ನಮ್ಮ ಕೋಟಿ ಲೆಕ್ಕಲ್ಲಿ ಅಂತ ಕೋಟಿರ ಬಲ್ಲಿ ಪಕ್ಕದ ಬಗ್ಗಿಗಳು ನಮ್ಮ ಅಂಬೇಡ್ಕರ್ ಜಯಂತಿ ಉಂಟು ಅಚ್ಚದು ನಮ್ಮ ಅಂಬೇಡ್ಕರ್ ಜಯಂತಿಲ್ಲ ಒಂದು పొరుడు ಆಚರಣೆ ಮಾಡ್ತಾರೆ ದ್ವೇಷ ಸ್ಟೇಜ್ ಇಟ್ಟು ಅಚ್ಚದು ಇಲ್ಲಿ ಬೈದಿನಾಗಲಿಲ್ಲ ಅಂತೇನೆ ಆಚರಣ ದಯಪಂಡ ಇಲ್ಲಿ ನಮ್ಮ ಪೂರ ದೇವನ ಮಾರ್ಗಲ್ಲ ನಮ್ಮ ಆಚರಣೆ ಮಾಡ್ತಾರೆ ನಮ್ಮ ನಿಜವಾಗಿ ಒಂದು ಅಂದಿನ ಲೈಫನ್ನು ಹೊರಿಸಿದ ಅಂಚಿನ ದೇವರನ್ನ ಒಂದು ಜನ್ಮದಿನ ಕೆಲವು ಸರಿ ನಮಗೆ ಮರೆತು ಹೋಗ್ಬೋದು ಅದಕ್ಕೆ ಇಂಥ ನಮ್ಮ ದೊಡ್ಡ ಮಾತೆಲ್ಲ ಇಂಥ ಉದಾಹರಣೆಗೆ ಅಂದ ಸ್ಪೆಷಲ್ ಥ್ಯಾಂಕ್ಸ್ ಮಾಡ್ತಾ ಇಂಥ ಶಶಿಕಾಂತ್ ಆ ಕಡೆ ಕಿರಣ್ ಮನೋಜ್ ಮಕ್ಕಳು ಪೂರ ತುಂಬ ಇದ್ದೇ ಒಂದು ಕಾಲಡು ಆದತ್ತನಲ್ಲ ಪೂರ ನಮ್ಮ ಒಟ್ಟಿಗೆ ಇಲ್ಲ ಅಚ್ಚ ಅಂದ್ಕೊಂಡಾಗ ನನ್ನ ದುಂಬುಗಳ ನಿಖಲು ಪ್ರತಿಯೊಂದು ಸಹಕಾರ ಮಾಡ್ಬೋದು ಈ ಸಂಘಟನೆ ನಮ್ಮ ಬಲಿಷ್ಠ ಮಾಡ್ಬಿಟ್ಟ ಪಕ್ಕ ಇನ್ನಿ ಅವೇ ನಡಪಣೆ ಈ ನಮ್ಮ ಕಮಿಟಿ ಪೂರ ರಚನೆ ಮಾಡ್ಬೋದು ಪ್ರತಿಯೊಂದು ನಮ್ಮ ಅವಕಾಶ ಕೊಡಪ್ಪ ಅವಕಾಶ ಕೊಟ್ಟ ಅವೇ ನಿಖಲು ಅವೇನು ಬೊಲ್ಲೋಡು ಅಣ್ಣ ಏನು ಕಾಲಿ ಒಂದು ಚಾನ್ಸ್ ಇಟ್ಕೊಂಡು ಮನೆ ಮಾಡಿಕೊಳ್ಳುತ್ತೆ ಆಗ ನಮ್ಮ ಈ ಸಂಘಟನೆಯನ್ನು ದುಂಬುಗಾಲ ಇರ್ತದ ನಮ್ಮದು ಈ ಸಮಾಜಗಳು ಪ್ರಯೋಜನ ಕೆಲಸ ಮಾಡ್ತದ ಕಾಯ್ಕೊಂಡ ಇದು ನಾವು ಏಕೈಕ ನಾವು ಇದು ಅಂಕಲ್ ಪಾಡೆ ಒಂದು ವಾರದ ಒಂದು ದುಡ್ಡು ಒಂದು ಕಂಪ್ಲೈಂಟ್ ಬರ್ತದೆ ಒಂದು ಖಂಡನೆ ಮಾಡಿದ್ರು ವಿಷಯ ದಯಪಂಡ ಆಗಲ್ಲ ಆ ಖಂಡ ಒಂದು ಆ ಒಂದು ಜೀವ ಅಂದು ಅವಳ ಕೆಲವು ಜನ ನಮ್ಮನ್ನು ಹೋಗ್ಬೇಕು ಐಕಲ ಎಂದಲ್ಲ ಅಂತ ಮಾಡ್ತಾರೆ ಬಟ್ ದಯಪಂಡ ಬೇರೆ ಬೇರೆ ಆಗಿ ಒಂದು ಒಟ್ಟು ಮಾಡ್ಕೊಂಡು ಕೆಲಸವನ್ನು ನಾವು ತಗೊಂಡು ಅತ್ಯಧಿ ಒಂದು ಸಂಘಟನೆ ನಮ್ಮ ನಿರಂತರವಾದ ಒಂದು ನಮ್ಮ ಕೆಲಸ ಚಟುವಟಿಕೆಗಳು ಸಂಘಟನೆಗೆ ಶಕ್ತಿ ಐದ ಮೆಂಬರ್ಸ್ ನಮ್ಮ ಮೆಂಬರ್ ಕರೆಕ್ಟ್ ಇರ್ತಾರೆ ಇನಿ ನಾನು ನಿಜವಾದಲ್ಲ ಪುತ್ತೂರು ದಾಖಲೆಗೆ ಬುಡವರ ಹಾಕ್ಲಿಕ್ಕೆ ಒಂದು ರೆಡ್ ಸಲ್ಯೂಟ್ ದಯಪಣ್ಣ ಆತು ದೂರ ಬೈದೇರು ಹಾಕಲು ಒಂದು ಸಂಘಟನೆಯ ಬಗ್ಗೆ ಆಗಲಿ ಪಾಪ ಅಟ್ಲಿಂದ ಒಂದು ಕಂಪ ಜನ ಬಲೆ ಬಂಡಲ ಬರ್ಬೇಕು ಆಗ ಇಲ್ಲಿ ಭಾರಿ ಬೇಜಾರು ಪಟ್ಟ ನಮ್ಮ ಊರು ದಾಖಲೆ ಒಂದು 5-6 ಸಂಘಟನೆಯಲ್ಲಿ ಬಂದು ಕೂರಿಸೋದಾದ್ರು ಅಂಚೆ ಅದು ಇದ್ದಂಟ ಆಯ್ನ ಅಂತ ಆವಾಡು ನನ್ನ ದುಂಡು ನಮ್ಮ ಪ್ರತಿಯೊಬ್ಬರಿಲ್ಲ ಒಗ್ಗಟ್ಟಾದ್ದು ಮಲಬಿನಿರಾದ ಪಾಲ್ಪಡೆಯಿನ ಜಿಲ್ಲಾ ಸಂಘಟನಾ ಸಂಚಾಲಕರು ಶ್ರೀ ಆನಂದ್ ಬೆಳ್ಳಾರೆ ಸಂಘಟನೆ ಉಂಡು ಪಂಡದು ಅವಿನ ನಮ್ಮ ದುರ್ಬಳಕೆ ಮಲ್ಪೆರ ಬಲ್ಲಿ ಅಂಚ ಪಂಡದು ನಮ್ಮ ಮಕ್ಕಳಿಗೆ ಅನ್ಯಾಯ ಆಂಡ ಅವಿನ ಎದುರಿಸಾಯರೆ ಪಕ್ಷ ತೂವಂದೆ ಎದುರಿಸಾವಡ್ ಪಂಡ ತೆರಿಪಾಯರು ದಲಿತ ಸಂಘ ಸಮಿತಿ ಬಂದಾಗ ಜನಗಳಿಗಿಂತ ಒಂಥರದ ಅಲರ್ಜಿ ದಾಯಿಗೋಸ್ಕರ ಬಂಡ ಇನ್ನು ಸಂಘಟನೆ ಹಲವಾರು ಸಂಘಟನೆಗಳು ವಿಧಟ್ಟು ರಾಜ್ಯಡು ಜಿಲ್ಲೆಡು ತಾಲೂಕುಗಳು ತಲೆ ತೆರೆದುಕೊಂಡು ಆಣ ನಮ್ಮ ಒಂಜಿ ಯೋಚನೆ ಮಾಡ್ಕೊಡೀನಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ 1970ನೇ ದಶಕದ ಪ್ರೊಫೆಸರ್ ಕೃಷ್ಣಪ್ಪನ ಮುಖಾಂತರ ಸ್ಥಾಪನೆ ಆಗಿನ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಇನಿ ಶಿವಮೊಗ್ಗ ಜಿಲ್ಲೆದ ಸೊರಬ ತಾಲೂಕದ ಚಂದ್ರಗುತ್ತಿ ಪ್ರಕರಣ ಇಪ್ಪು ಬೆತ್ತರ ಸೇವೆ ಪ್ರಕರಣ ಇಪ್ಪು ಬೆಳಗಾವಿ ಜಿಲ್ಲೆದ ಸವದತ್ತಿ ತಾಲೂಕದ ಅಲ್ಪದ ಸವದತ್ತಿ ದೇವಿನ ಆ ಬೆತ್ತರ ಪ್ರಕರಣ ಇಪ್ಪು ಇಂದರೆ ಪೂರ ಹೋರಾಟ ಮಂತನಂತಿನ ಒಂದು ಚಾರಿತ್ರ್ಯ ಒಳ್ಳಂತರ ಸಂಘಟನೆ ಮಟ್ಟ ಅವು ದಲಿತ ಸಂಘ ಸಮಿತಿ ಕಾಲಕ್ರಮೇಣ ಇಲ್ಲಿ ದಲಿತ ಸಂಘ ಸಮಿತಿ ಬೇರೆ ಬೇರೆ ರೀತಿಯ ಹೋರಾಟ ಗಾಯ ಹೋರಾಟ ಕಂಡ ತನ್ನ ರಾಜಕೀಯಗೋಸ್ಕರವಾದ ತನ್ನ ಸ್ವಾರ್ಥಗೋಸ್ಕರವಾದ ದಲಿತರನ್ನ ಪತ್ತೊಂದು ರಾಜ್ಯಕ್ಕೆ ಮಾಡ್ಕೊಂಡಂತಿನ ಹುನ್ನಾರ ಇನ್ನು ಈ ರಾಜ್ಯಕ್ಕೆ ಸಡ್ಯತ್ರಿ ದೇಶಗಳು ಈ ರಾಜ್ಯಗಳು ಈ ಜಿಲ್ಲೆ ಮಾಡ್ಕೊಂಡು ಇನ್ನು ನಮ್ಮ ಯೋಚನೆ ಮಾಡ್ಕೊಡು ಇನ್ನು ಬೇರೆ ಬೇರೆ ರೀತಿಯ ಜಾತಿವಾದ ಸಂಘಟನೆ ಹುಟ್ಟೋದು ಈ ಜಾತಿವಾದ ಸಂಘಟನೆ ಹುಟ್ಟಲು ಕಾರಣ ಇಂದು ರಾಜ್ಯಕ್ಕೆ ಅಸ್ತ್ರಗೋಸ್ಕರ ಜಾತಿಯ ಸಂಘಟನೆ ಹುಟ್ಟಿದ್ರು ಇಲ್ಲಿ ದಲಿತರ ಒಕ್ಕಟ್ಟಾದ ಹೋರಾಟ ಮಲ್ಪೇರ ಅಲ್ಪ ಎಂಟ್ಲಕ್ಕೆ ಹುಲಿಗಾಲ ಇಚ್ಚಿ ಎಂಗ್ಲನ್ನು ಖಂಡಿತ ಆಗ್ಲತ್ತೀರ ಬಾಡುವ ಬಂದ ಉದ್ದೇಶ ಹಿಡಿದು ಪ್ರತಿ ಕಟ್ಟಡ ಜಾತಿವಾದ ಸಂಘಟನೆ ಹುಟ್ಟೋದು ಇದಕ್ಕೆ ಬಿಲ್ಕುಲ್ ಯಾನವಡ ನಿರ್ಮಲ್ ಕುಮಾರ್ ಅವರ ಸಪೋರ್ಟ್ ಮಾಡ್ತಾರೆ ಯಾನ್ ಇಂತಿಲ್ಲ ಜಾತಿವಾದ ಸಂಘಟನೆ
ಸಂಘಟನೆಗೆ ಬಂದಾಗ ಯಾನಾಗಿ ವಿರೋಧ ವ್ಯಕ್ತಪಡಿಸಪ್ಪೆ ತಾಯಿ ಮಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಒಂದು ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದಾಗ ತನ್ನ ಜನಾಂಗ ಮಹಾನ್ ಜನಾಂಗ ಅಲ್ಲ ಒಂಜಿ ಸಮುದಾಯ ಪಥದ ಹೋರಾಟ ಮಾಡ್ತಿದ್ದೀರಿ. ಅರೆ ಗೊತ್ತಿತ್ತು ಅಂಬೇಡ್ಕರ್ಗೆ ಯಾರು ಒಂದು ಸಮುದಾಯ ಪಥ ನೀನು ಹೋರಾಟ ಮಾಡ್ತೀನಿ ನಾಂಡ ಒಂಜಿ ಸಮುದಾಯಕ್ಕೆ ನೀವು ಮೀಸಲು ನಾಂಡ ಬಾಕಿ ಜಾತಿ ದಾಖಲೆ ಏನು ಒಟ್ಟು ಸರ್ತೆ ಹಾಕುವ ಬಂದ ಒಂಜಿ ಉದ್ದೇಶ ಹಿಡಿದು ಮಾತಾ ಜಾತಿ ದಾಖಲಿನ ಮಾತಾ ಕಮ್ಯುನಿಟಿ ದಾಖಲಿನ ಒಂಜೇ ರೀತಿಡ್ ಎದುರು ಕೊಡತದ ಅಕ್ಲ ಮುಖಾಂತರ ಇಂಕ ಹೋರಾಟಕ್ಕೆ ಬೆನ್ನೆಲು ಬಾತು ಉಂಟಲೇ ಬಂದ ಕಾರ್ಯ ಕೊಡ್ಬೇರೆ ಹಿಂದೆ ನಮ್ಮ ಯೋಚನೆ ಮಾಡ್ಕೊಡು. ಇಲ್ಲಿ ಮಾತಾಡಲೇನೆ ಅಂಬೇಡ್ಕರ್ ಫೋಟೋ ಬದೊಂದು ಗೋಪೇರೆ ಇನ್ನು ಮುಖೇರ ಸಮುದಾಯದಾಗಲ ಅಂಬೇಡ್ಕರ್ ಫೋಟೋ ಬದೊಂದು ಗೋಪೇರೆ ಆದಿತ್ಯವಾಡ ಸಮುದಾಯದಾಗಲ ಅಂಬೇಡ್ಕರ್ ಫೋಟೋ ಬದೊಂದು ಗೋಪೇರೆ ಬೈರ ಸಮುದಾಯದಾಗಲ ಬದೊಂದು ಗೋಪೇರೆ ನಲಿಕೆ ಸಮುದಾಯದಾಗಲ ಬದೊಂದು ಗೋಪೇರೆ ಆಂಡ ಅಕ್ಲ ಒಂಜಿ ಯೋಚನೆ ಮಾಡ್ಕೊಡು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖೇರ ಸಮುದಾಯದರತ್ತು ಆದಿತ್ಯವಾಡ ಸಮುದಾಯದತ್ತು ಆಂಡ ಬೈರ ಸಮುದಾಯದರತ್ತು ನಲಿಕೆ ಸಮುದಾಯದರತ್ತು ಆರು ಮಹರ್ ಜನಾಂಗದ ಪುಸ್ತಕ ಒಬ್ಬ ದಲಿತ ವ್ಯಕ್ತಿ ಆರು ಮಾತ ಸಮುದಾಯ ಒಟ್ಟುಕೊಂಡು ಬಂದರೆ ಆರೆಲ್ಲ ಕಿಂಚಿತ್ ದ್ರೋಹ ಬಂಕರ ಬಲ್ಲಿ ಆರು ಪರ್ವತಗಳ ಹೋರಾಟ ಮಾಡ್ಕೊಂಡು ಬಂದು ನೀವು ಮಾಡ್ಕೊಡ ಆಂಡ ಈ ಸಂಘಟನೆಗಳು ಬೇತೆ ಬೇತೆ ಪಲ್ಲಕ್ಕನೆ ಬೇತೆ ಬೇತೆ ರೀತಿಯಲ್ಲಿ ಈ ಜಿಲ್ಲೆಡೆ ಯಾರು ಬಿಟ್ಟದು ಯಾನೇ ರಾಜ್ಯಾಧ್ಯಕ್ಷ ಯಾನೇ ಜಿಲ್ಲಾಧ್ಯಕ್ಷ ಮಾಡ್ಕೊಂಡು ಏತೋ ಸಂಘಟನೆ ಕೊಟ್ಟುಕೊಂಡು ಆಂಡ ಅಕ್ಲ ಬಗ್ಗೆ ನಿಕ್ಲು ಕಿಂಚಿತ್ ಕಾಳಜಿದ್ದು ನೋಡಾಕೊಂಡು ಇನ್ನು DC ಮನ್ನ ಭೂಮಿ ಇಪ್ಪು ಅದನ್ನ 94 ಸೀಪು ಸರ್ಕಾರಿ ಭೂಮಿ ಇಪ್ಪು ಐಟಕೊಂಡಂತಿನ ನಮ್ಮ ಜನಗಳಿಗೆ ಅಕ್ಲಡ ದುಡ್ಡು ಕಾಸು ವಸೂಲು ಮಾಡ್ತೊಂದು 5,000 ಕೊರಲೆ 10,000 ಕೊರಲೆ ಬಂದು ಯಾನಿಕ್ಲೆ ಮತ್ತು ಕೊರಪೆ ಬಂದ್ಕೊಂಡಂತಿನ ಒಂಜಿ ಬೇಡಿಕೆಯನ್ನು ನೀಡೊಂದು ಅಕ್ಲಿನ ದುಡ್ಡು ಇನ್ನು ಐಷಾರಾಮಿ ಜೀವನ ಮಾಡ್ಕೊಳ್ಳೋ ಸಂಘಟನೆ ಹೇಳ್ತಾ ಉಂಟು. ಇನ್ನು ನಮ್ಮ ಕಣ್ಣೆದುರು ಹುಟ್ಟಿನ 1990ನೇ ಸವಿಡೆ ಸುಳ್ಳು ಮಲ್ಲ ಸಮಾವೇಶ ಮಾಡ್ತಿದ್ದೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿದ ಒಂದು ಮಲ್ಲ ಸಮಾವೇಶದ UK ಗಿರೀಶ್ ಕುಮಾರ್ ಬುಕ್ಕ ನಿರ್ಮಲ್ ಕುಮಾರ್ ಸರ್ ಬತ್ತಿದ್ದಾರೆ ಅಲ್ಪ ಬತ್ತದ ಎಂಟ್ಲ ಗಿರೀಶರ್ ಇಲ್ಲದಲ್ಲ ಒವೇ ಟಚ್ ಇದ್ದಂಡ ಒವೇ ಕಾಂಟ್ಯಾಕ್ಟ್ ಇದ್ದಂಡ DG ಸಾಗರ್ ಗ್ರೂಪ್ ಇಂಗ್ಲ ಫಸ್ಟ್ ಆಫ್ ಆಲ್ ಇತ್ತ DG ಸಾಗರ್ ಕಾರಣ ಅಂತ ಹೇಳಿದ್ರೆ ಇಂಗ್ಲಿಗೆ ಸ್ಪ್ಲಿಟ್ ಆಗಿ ಬರ್ತದೆ ಅವರ ಬುಕ್ಕ ಲಕ್ಷ್ಮೀನಾಥ್ ನಾಗ್ ಅವರ ಪಂಪನಾರ ಗ್ರೂಪ್ಗಳು ಇನ್ನಿ ಸಂಘಟನೆ ಬೆಳವಣಿಗೆ ಆ ಸಂದರ್ಭ ಬತ್ತಿನ ಸಂದರ್ಭಗಳು ಲಕ್ಷ್ಮೀನಾರಾಯಣ ನಾಗ್ ಅವರನ್ನ ಮುಖಾಂತರ ಕಮಲಾಕ್ಷ ಮಾಸ್ಟರ್ ಮುಲ್ಪ ಜಿಲ್ಲಾ ಸಂಚಾಲಕರಾದ ಕೆಲಸ ಮಾಡ್ತಾರೆ. ನಮ್ಮ ವಿಜಯಲಕ್ಷ್ಮಿ ಟೀಚರ್ ಜಿಲ್ಲಾ ಸಂಘಟನಾ ಸಂಚಾಲಕಿಯಾದ ಕೆಲಸ ಮಾಡ್ತಾರೆ. ಯಾನ ತಾಲೂಕು ಸಂಚಾಲಕಿಯಾದ ಸುಳ್ಯ ತಾಲೂಕದ ನೇತೃತ್ವ ಪುತ್ತೂರು ತಾಲೂಕದ ನೇತೃತ್ವದ ಕೆಲಸ ಮಾಡ್ತಿದ್ದ ಸಂದರ್ಭಗಳು ಶ್ರೀಯುತ ಕಮಲಾಕ್ಷ ಮಾಸ್ಟರ್ ಕಾರಣಾಂತರ ಆಕ್ಷನ್ ಅಂತ ತೀರ್ಪೇರು ಆ ಸಂದರ್ಭದಲ್ಲಿ ಜಿಲ್ಲೆಗೆ ಹೋಗಿ ನಾಯಕತ್ವ ಬೋರ್ಡ್ ಬಂದಾಗ ಶ್ರೀ ದಿವಂಗತ ನಿರ್ಮಲ್ ಸರ್ ನಾನು ಆಯ್ಕೆ ಮಾಡ್ತೆ ಅಂಡ್ ಆರು ಒಂದಿ ಪಾತ್ರ ಪಡ್ಡರು ಯಾರು ಬೇತೆ ಬೇತೆ ವಿಚಾರಗಳು ಬಿಸಿ ಆಗಿವೆ ದಯచేసి ತೆನ್ನನಿಕ್ಲು ಆಯ್ಕೆ ಮಾಡ್ಕೊಂಡು ಕೊಡಿಸಿ ಯಾರು ಜನಲೆ ತಂದು ಬತ್ತೆ ಅವು ಗಿರೀಶ್ ಕುಮಾರ್ ಕೊಳ್ಳ ಪಡ್ಡೆ ಅವ ಈರು ಬಂದ್ಕೊಂಡು ಯಾನು ಓಕೆ ಬಂದು ಶ್ರೀಯುತ ಗಿರೀಶ್ ಕುಮಾರ್ಗೆ ఆయన ನೇತೃತ್ವ ಕೊರಿಯ ಆ ನೇತೃತ್ವದ ಈ ಜಿಲ್ಲೆಡೆ ಸಂಘಟನೆ ಬಲಿಷ್ಠ ಆದಿತ್ತದ ಆ ಟೈಮಡು ಕಿಶೋರ್ ಬುಕ್ಕ ಪ್ರಕಾಶ್ ಜಿಲ್ಲಾ ಸಂಘಟನಾ ಸಂಚಾಲಕಿಯಾದ ಕೆಲಸ ಮಾಡ್ತ ಕಾಲಕ್ರಮೇಣ ಎಂಟ್ಲನ ಒಂದು ಗ್ಯಾಪ್ ಡಿಸ್ಟೆನ್ಸ್ ಅವರ ತರ ಈ ಸಂಘಟನಾತ್ಮಕವಾದ ಅವರಿಗೆ ದೂರ ದೂರ ಹೋಗೋಣ ಬೇತೆ ಬೇತೆ ವಿಚಾರಗಳು ದೂರ ದೂರಿನ ಕೆಲಸ ಬರ್ತದೆ ಆಡಲ ಪ್ರತಿಯೊರಡೆಲ್ಲ ಯಾನ ಎಟ್ಟ ರೀತಿದ ಒಂದು ಕಾಂಟ್ಯಾಕ್ಟ್ ಅದು ಹಿಡಿದು ಮಾತೆಲ್ಲ ಒಂದು ಕನ್ವಿನ್ಸ್ ಮಾಡ್ತಾ ಹೋದ್ರು ಒಳ್ಳೆ ಕೆಲಸ ಇರ್ತಿದ್ದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೂ ನಗರ ಪಂಚಾಯತ್ ಅನೇಕ ಕೆಲಸದ ವಿಚಾರಗಳು ಸ್ಟ್ರೈಕ್ ಮಾಡ್ತಾ ನಂಗೆ ನಾನು ಬೆನಿಫಿಟ್ ಇದ್ದನ್ನ ಅಂಚಿನ ಕೆಲಸ ಮಾಡ್ತಾ ಆಡಲ ಸಂಘಟನೆ ಇನ್ನು ಕುಂತಿನ ನೀರಾತಿ ಸಂಘಟನೆ ಯಾನಿತ್ತಂದಲ್ಲ ಗಿರೀಶರ್ ಇತ್ತಂದಲ್ಲ ಸಂಘಟನೆ ಕೆಲಸನೇ ಮತ್ತೊಂದು ಬೋರ್ಡ್ ಆಡ ಇನಿ ಕರೆಕ್ಟ್ ಆಯ್ನಂಚಿನ ಬಾಡಿ ಜಿಲ್ಲಾ ಸಮಿತಿ ರಚನಾ ಒಳಪಂಚಿನ ವಿಚಾರ ಕಾರಣ ಒಂದು ತಿಂಗಳು ತುಂಬು ಸ್ಟೇಟ್ ಕಮಿಟಿ ಮೀಟಿಂಗ್ ಹುಬ್ಳಿಗೆ ನಡ್ತದೆ ಹುಬ್ಳಿಗೆ ಹೋಗ್ಬಿಡೋ ಸಂದರ್ಭಗಳು ಕೂಡ ಐಲನಿಗೆ ಯಾನ್ ಕನ್ನಡ ಬರ್ಕೊಂಡು ಹೋಗ್ಬಿಡಂಚಿನ ಪರಿಸ್ಥಿತಿ ಕೊರೋನಾ ನಡೆದಾರ ಎಂಟ್ಲ ಕೆಲಸ ಇಚ್ಚಿ ಯಾನ್ ಕೋಪು ಜಿಲ್ಲೆ ಬಂದಾಗ ಗಿರೀಶ್ ಕುಮಾರ್ ಲೆಪ್ಪುಡದು ಹೋಗ್ಬಿಡ ಬರ್ಕೊಂಡ ಖರ್ಚು ವೆಚ್ಚನ ಹೆಂಚಿನುಂಡ ಬಾರ್ನ ಕೈಡ್ದು ಬರ್ದು ಏನನ್ನು ಕಡಪಡ್ದು ಬರೆಯೋದು ಕಾರಣ ಅವಳದ ಬುಕ್ಕ ಬ್ಯಾಂಗ್ಳೂರು ರಡ್ಡಿದಿಂದ ಅಧ್ಯಯನ ಶಿಬಿರಾಂಡ್ ಮಾತ ಎಡಮ ಸಂಘಟನೆ ಸೇರಿದು ಆ ಸಂಘಟನೆ ಮಾತ ಒಂಜಿಯಾಗಿ ಟಿಪ್ಪಡು ಬಂದ ದೃಷ್ಟಿ ಮಾತ ಸಂಘಟನೆ ಸೇರಿದು ಈ ಕಾರ್ಯಕ್ರಮ ಮಾಡ್ತೀರಿ ನಡೆದಿಂತ ಕಾರ್ಯಕ್ರಮ ಇಂಗ್ಲಿಷ್ ಶೀನಾ ಬಾಳೆ ಬುಕ್ಕ ವಿಶ್ವನಾಥ್ ಕಡೆ ಕೂಡ ಬರ್ತೀರಿ ಐಕೆ ಯಾರು ಮಾತ್ರ ಬೇರೆಗೆ ಹಿಂಸೆ ಬರಲ್ಲ ಯಾನ್ ಬೋಯಿಸಿ ನನ್ನ ಸ್ವಂತ ಖರ್ಚು ಮತ್ತೊಂದು ಬಂದು ಆ ರಡ್ಡಿದಿಂದ ಅಧ್ಯಯನ ಶಿಬಿರ ಕೂಡ ಯಾನ್ ಭಾಗವಹಿಸೆ ಅಧ್ಯಯನ ಶಿಬಿರ ದಾಯಿ ಭಾಗವಹಿಸಲು ಬಂಡ ಇದು RSS ದಾಗಲೂ BJP-ದಾಗಲೂ ಈ ಕಾರ್ಯಕ್ರಮ ಮಾಡೋದು ಅಲ್ಪ ನಮ್ಮ ಜನಗಳನ್ನ ಮೈಂಡ್ ವಾಶ್ ಮಾಡ್ಕೊಳ್ಳೋ ಕಾರ್ಯಕ್ರಮ ಮೂಲ ವಿಚಾರ ಎಡ್ಡೆಡ್ಡ ವಿಚಾರ ಇತ್ತು ಮೀಸಲಾತಿ ವರ್ಗೀಕರಣ ಬ್ಯಾಂಕ್ ರಾಷ್ಟ್ರೀಕರಣ ದಲಿತ ವಿರೋಧಿ ನೀತಿ ಟೋಟಲ್ ಅಂಬೇಡ್ಕರ್ ವಿಚಾರ ತಂದು ನಮ್ಮ ಜನಗಳ ಕೊರ್ಪಣೆ ಒಂದು ಶಿಬಿರ ನಡೆದಿದ್ದ ಶಿಬಿರ
ಈ ಸರ್ತಿ ಮೇ ತಿಂಗಳು ರಾಯಚೂರು ಕಾರ್ಯಕ್ರಮ ಮಾಡೋದಿಲ್ಲ. ನೆಕ್ಸ್ಟ್ ನಮ್ಮ ಜಿಲ್ಲಾ ಕಮಿಟಿ ಅನ್ನಾಗ ಒಂದು 4 ಜನ ಅಲ್ಲ ನಮ್ಮ ಒಂದು ಕಾರ್ಯಕ್ರಮ ಯಾರು ದಯಬನ್ನಾಗ ಪ್ರತಿ ಜಿಲ್ಲೆಗೆ ಯಾರು ಭೇಟಿ ಕೊರಪೆ, ಪ್ರತಿ ಜಿಲ್ಲೆ ಕಾರ್ಯಕ್ರಮ ಭೇಟಿ ಕೊರಪೆ ದಾಯಿಗೋಸ್ಕರ ಕೊರಪೆ ಬಂಡ ಆ ಲಿಂಕ್ ಒಂದು ಜಿಲ್ಲೆಗೆ ಇಪ್ಪತ್ತು ಲಿಂಕ್ ಇದು ಇತ್ತೀಚೆಗೆ ಬೀದರ್ದಾಗ ಗುಲ್ಬರ್ಗದಾಗ ಸಹ್ಯಾದ್ರಿ ಕಾಲೇಜ್ ಕೆಲವು ಅನ್ಯಾಯ ಉದ್ದೇಶಕ್ಕೆ ಬರ್ತಾರೆ ಐನು ಒಂದು ಜಿಲ್ಲೆ ಸರಿ ಮಾಡ್ಕೊಬಾರ ಕೆನರಾ ಕಾಲೇಜ್ ಗುಲ್ಬರ್ಗದಾಗ ಬರ್ತಾರೆ ಫೀಸ್ ಬಗ್ಗೆ ಸರ್ ಇಂಜೆ ಜಾತನೆ ಬರ್ತಾರೆ ಆನ ಯಾನು ಗಿರಿಸಿದಾಗ ಯಾನು ತೊಂದರೆ ಬರ ಬರ್ತಿದ್ವಿ ಬಣ್ಣ ಆರಂಜಿ ಲೀಡ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಆದ 24 ಗಂಟೆ ಬಿಸಿ ಇಪ್ಪರು ಬಂದು ನಮಗೆ ಒಂದು ಉದ್ದೇಶ ಹಿಡಿದು ಆರೋಗ್ಯ ಹೋಗೋ ವಿಚಾರ ಗಮನ ಕೊಡ್ರೆ ಇನ್ನೇನು ಕಂಡೊಂದಿಲ್ಲ ಆ ರಡ್ಡಿ ಕೆಲಸ ರಡ್ಡು ಮುಚ್ಚಿದ್ರಟ್ಟು ಬರ್ತದೆ ಯಾರು ಕ್ಲಿಯರೆನ್ಸ್ ಮಾಡ್ಕೊರೆ ದಾಯಿನ ಬಂದಾಗ ಇನ್ನು ರಾಜ್ಯಕ್ಕೆ ಮಾತ್ರ ಯಾರು ಮಾಡ್ತಿತ್ತು ನನ್ನ ಅಕ್ಲಿ ಏನು ಬರ್ತದೆ ನಮ್ಮ ಕುಡ್ಲಡು ರಾಜ್ಯಕ್ಕೆ ಕಾಪಾಡುತ್ತೇನೆ ಒಂದು MLA ರಿಟರ್ನ್ ಎದ್ದು ಉಲಾಯ್ ಕೊಡಿದ್ದೇನೆ ಆಗ ಈ ಸಂಘಟನೆ ಕುದುರೆ ಪಡಿಕೊಂಡೆ ನಿಕ್ಲೇನು ಬಿದೈಕುಲ್ಲ ಅಂಚಿನ ಕೆಲಸ ಓಲಾಪುಜಿ ನಿಕ್ಲೇನು ಇಮಿಡಿಯೇಟ್ ಆದ 2 ನಿಮಿಷ ಉಲಾಯ್ಲ ಪೇರು ಇತ್ತೀಚೆಗೆ ಒಂದು ತಿಂಗಳು ತುಂಬು ಒಂದು 10 ಲಕ್ಷದ ಫ್ರಾಡ್ ಆಗಿ ನಾನು ಕೊಡಕೊಂಡೆ ಹಾಸನಾಡು ಎಂಕ್ಲೊಂದು ಕಡಪದ ಜನಕ್ಕೆ 10 ಲಕ್ಷ ಚೀಟ್ ಫಂಡ್ ಬರ್ತಾಯಿದೆ SP ಹೋದ್ ಬಂದಾಗ ಅಲ್ಲಿ ಕೌಂಟರ್ ಕುಡಿಸಿದೆ ಯಾನ್ ಪಂಡೆ DSS ಇಂಚೆ ಬರ್ತದೆ ಅಂತ ಕುಡ್ಲೋಡು ಬರ್ತದೆ ಎಂಟು SP ಭೇಟಿ ಮತ್ತದೇ ಬೋಡಿ ಜನ ಯಾನ್ ಕೋಪಿ ಮಾಡಿದ ಅವಳು ಕೂತನಾಗ SP ಹೋದ್ ಪಂಡೆ ಸರ್ ಈಗ ಮಂಗಳೂರಿಂದ DSS ನವರು ಬಂದಿದ್ದಾರೆ ಆಯ್ತು ಕರೀರಿ ಬರ್ತಾರೆ ವಿಕ್ರಮ್ ಗೌಡ ಭಾರಿ ಜನ ಆದರೆ ಇಮಿಡಿಯೇಟ್ ಆಯ್ಕೆ ಬಗ್ಗೆ ಆ್ಯಕ್ಷನ್ ತಗೊಂಡಿದ್ರೆ ಆಯ್ಕೆ ಇದು ಕೇಸ್ ಮಾಡ್ತಾರೆ ದುಡ್ಡು ಕೊಟ್ಟು ಕೆಲಸ ಮಾಡ್ತಾರೆ ಗಾಯ ಕಲ್ಪೆ ಬಂದಾಗ ಇಲ್ಲಿ ರಾಜ್ಯಕ್ಕೆ ವಾದಿ ಅನ್ಕೊಂಡ ರಾಜ್ಯಕ್ಕೆ ವಾದಕೊಂಡೆ ಯಾನು ಈತ ಕೆಲಸ ಮಾಡ್ತಾರೆ ಇತ್ತು ನಾ ಮಾಡ್ಕೊಂಡೆ ಯೋಚನೆ ಇಲ್ಲಿ ರಾಜ್ಯಕ್ಕೆ ಹತ್ತಂದ್ರೆ ಯಾನು ರಾಜ್ಯಕ್ಕೆ ನೋಡಲ್ಲ ಹೆಚ್ಚು ಮಾಡಿ ಪೂಜಾರಿ ಅಂಚನ್ ಮಾಡಿದ ಯಾನು ಅವೇ ಸಂಘಟನಾತ್ಮಕ ಹೋದೆ ಆ ರಾಜ್ಯಕ್ಕೆ ಕೊಡ್ತೀವಿ ಸಂಘಟನೆಗೆ ದಯಗೊಂಡ ಎನ್ನ ಒಡನಾಡಿ ಗಿರೀಶ್ ಕುಮಾರ್ ಅಂತಲ್ಲ ಪ್ರಕಾಶ್ ಗುಡ್ಡರಿ ಮಕ್ಕಳು ಬಾಕಿದಾಗ ಐತಿನ ಮಕ್ಕಳು ವಾರಡ್ 2 3 4 ಸರಿ ಫೋನ್ ಮತ್ತೊಂದು ಅಕ್ಳಿಗೆ ಎಲ್ಲ ವಿಚಾರ ಐತಿನ ಅಂತ ಯಾರು ಈ ಕಾಂಗ್ರೆಸ್ ಒಂದು ಕಟ್ಟ ಬೆಂಬಲಿಗೆ ಕಟ್ಟ ಅಭಿಮಾನಿ ಅಂಚನೆ ಮಾಡೋದು ಕಾಂಗ್ರೆಸ್ ವಿರೋಧ ಬರ್ತಂದ ಕಾಂಗ್ರೆಸ್ ಇಲ್ಲ ವಿರೋಧ BJP ವಿರೋಧ ಬರ್ತಂದ BJP ವಿರೋಧ ಎಲ್ಲ ಸಮುದಾಯಕ್ಕೆ ಎಲ್ಲ ಜನಕ್ಕೆ ಏರಟ್ಟು ಅನ್ಯಾಯ ಹಾಕೊಂಡ ಅಂಚನೆಗಳಿಗೆ ಹಾಕಲ ಕಟ್ಟು ವಿರೋಧಿ ಅಂಚನೆ ಮಾಡಿದ ನಮ್ಮ ಜನ ಅನ್ಯಾಯ ಆಗಿತ್ತಂದ ಐಕ್ಲ ವಿರೋಧಿ ಎಂಕ್ಲಡ ಸಂಘಟನೆ ಉಂಟು ಎಂಕ್ಲಡ ಕಾನೂನು ಉಂಟು ಪಡೆದು ಇನ್ನೂ ಯೂಸ್ ಮಾಡ್ತಾರೆ ಬಲ್ಲಿ ದುರುಪಯೋಗ ಮಾಡ್ತಾರೆ ಹೋಗಿ ಈ ಸಂಘಟನೆ ನಿಂತ್ಕೊಂಡಾರ ಒಂದು ಜಿಲ್ಲೆಗೆ ಲಿಂಕ್ ಇಟ್ಟು ಆ ಜಿಲ್ಲೆಡ ಇಂಚಿನ ಕೆಲಸ ಅವಡ ಆ ಜಿಲ್ಲೆದ ಮುಖಾಂತರ ಜಿಲ್ಲಾ ಸಂಚಾಲಕರಿಗೆ ಫೋನ್ ಮಾಡ್ತದೆ ಆ ಗ್ರಾಮ ಸಮಿತಿ ತಾಲೂಕು ಸಮಿತಿ ಎಂಚಿನಂಡ ಅಕ್ಲ ಮುಖಾಂತರ ಇಂಚೆ ಕುಡ್ಲೋಡು ಜನ ಬರೋದಿಲ್ಲ ಅಕ್ಲ ಇಂಚಿನ ಕೆಲಸ ಅವಡ ಅಕ್ಲಲ್ಲಿ ತಂದುಕೊಳ್ಳಿ ಅಲ್ಪ ಕೆಲಸ ಮಾಡ್ಕೊಳ್ಳಿ ಬಂದ್ಕೊಂಡು ಇಂಟ್ರೆಸ್ಟ್ ಕೊಡ್ತಾರೆ ಇಂಚು ಬೇಡ ಈ ಸ್ಟೇಟ್ ಕಮಿಟಿಗೆ ಬಂದ್ಪ ಸರ್ ಹೀಗೆ ಹೋಗಿದ್ದೀವಿ ಆ ಜಿಲ್ಲೆಯವರು ಏನು ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಬಂದಾಗ ಅಲ್ಪ ಆಗಲಿ ನೇರ್ಪುಣಂಚಿನ ನೆರಡನೇ ಬೆರೆತು ಅಂಚೆಗೆ ಐದೋದು ಕಣ್ಪೆ ಸಂಘಟನೆ ಒಂದು ಶಕ್ತಿ ಸಂಘಟನೆ ಒಂದು ಬಲ ಈ ಸಂಘಟನೆ ನಮ್ಮ ದುರುಪಯೋಗ ಪಡಿಸೋದ್ರಲ್ಲಿ ಸಂಘಟನೆಯ ಹಲವಾರು ರೀತಿಯ ಸಂಘಟನೆ ಮತ್ತೊಂದು ಮಾತ್ರ ಲೆಟರ್ ಯೂಸ್ ಮತ್ತೊಂದು ಅಂಬೇಡ್ಕರ್ ಪಟ್ಟ ಬೋರ್ಡ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಗೊತ್ತಿದ್ದ ಇಲ್ಲಿ ಅಂಬೇಡ್ಕರ್ನ ಬಗ್ಗೆ ರಾಜಕಾರಣ ಮತ್ತೊಂದು ಇಲ್ಲಿ ಒಂದು ಟೈಮ್ ಅಂಬೇಡ್ಕರ್ ಏರೆಗ್ಲ ಕೊಡ್ಸೋದು ಜನ ಯಾನ್ ಕಡೆ ಇಂಚನೆ ಬಸ್ ಬರೋದಿಪ್ಪನಾಗ ಎಲ್ಲ ಜೋಸ್ತಿ ಬರೀ ಕುಳ್ಳೊಂದಿತ್ತೆ ಯಾನ್ ಕಡೆ ಬಂಗಡ ಬಂಡೆ ಬಸ್ ಬರೋದಿಪ್ಪನಾಗ ಸರ್ ಎಲ್ಲ ಸಮಾಜೋತ್ಸವ ಬರ್ರೆ ಜಾಬಂಡೆ ಏನಿಗೆ ಮಾರ ಸಮಾಜೋತ್ಸವ ಕ್ಯಾಂಡೆ ಏನಿಗೆ ಸಮಾಜೋತ್ಸವ ಇನ್ನು ಸಮಾಜೋತ್ಸವ ಬಂದ್ಬರತ್ತ ಅವ್ರು ಫೋಟೋ ವಿವೇಕಾನಂದರನ್ನ ಮಾಡ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿನ ಪಟ್ಟ ಮಾಡ್ತೇನೆ ಛತ್ರಪತಿ ಶಿವಾಜಿನ ಪಟ್ಟ ಮಾಡ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಟ್ಟ ಒಲಾಂಗ ಪಾಡ್ಯಾರ ತುಯ್ಯರ ಈ ದೇಶದ ಮಹಾತ್ಮ ಗಾಂಧಿನ ಪಟ್ಟ ಒಲಾಂಗ ತುಯ್ಯರ ಆಗ್ಲೇ ದೇಶದ್ರೋಹ ಇಲ್ಲ ಹಿಂದೂ ರಾಷ್ಟ್ರ ವಿರೋಧಿಲ್ಲ ಕೆಂಡ ಆಯ್ತಾ ಸರ್ ಇದು ಪಂಪನ ಸತ್ಯ ಅಂಡ್ ಯಾನೇನಿ ರಕ್ಷಕಟ್ಟನೆಲ್ಲ ಹಿಂದೆ ನಾಮಪಾಡಿನ ಹಿಂದೆ ಕೆಂಪು ಕುಟ್ಟು ತುದಿಜಿಲ್ಲ ಹಿಂದೆ ಅಲ್ಲಿ ಏರೆಗಳ ತಿದ್ದುಪಡಿ ಮಾಡ್ತಾರೆ ಸಾಧ್ಯತೆ ಇದೆ ಯಾರು ಹಿಂದೂ ಧರ್ಮ ಬೇತ ಧರ್ಮ ಕನ್ವರ್ಟ್ ಅಂಡಲ್ಲ ಆಯ್ ಪಂಪನ ಆಯ್ ಇಂಚಿನ ದಲಿತರೆ ಈ ಸಮುದಾಯಕ್ಕೆ ಕನ್ವರ್ಟ್ ಆತ ಪಂಪನ ಹೊರತು ಆಯ್ ಮುಸ್ಲಿಮ್ಸ್ ಆಯ್ ಇದು ಕ್ರಿಶ್ಚಿಯನ್ಸ್ ಎಲ್ಲ ಪಂಪಿದ್ದಾರೆ ಆಯ್ ಹಿಂದೂ ಧರ್ಮ ಹೊಡಿತಾನೆ ಇಲ್ಲಿ ಪಂಪನ ಈ ಧರ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮವನ್ನ ನೆಡ್ತಿದ್ದಾರೆ ಐಟಿ ಕುಣಿಂಚಿನ ಆಚಾರ ವಿಚಾರವನ್ನು ಮಾತ್ರ ಖಂಡನೆ ಮಾಡ್ತಾರೆ ಅಸ್ಪೃಶ್ಯತೆ ಅಸಮಾನತೆ ಈ ನೀರು ಮುಟ್ಟಿನ ವಿಚಾರ ಕೊಡು ಇಲ್ಲಿ ಕಟ್ಟಿದ ನಾಯಿ ಕುಚ್ಚು ಉಲಾಯ್ಕೋಪುಡು ಆಂಡ ಈ ಸಮುದಾಯ ಈ ದೇಶದ ಒಂದು ವ್ಯಕ್ತಿಯಾದ ಬದುಕಿನ ಇಂಟ್ಲಕ್ಕೆ ಉಲಾಯ್ಕೋಪನಂಚಿನ ಯೋಗ್ಯತೆ ಜಾಪನ್ಗಳು ಅಂಜೆ ಒಂದು ಉದ್ದೇಶ ಹಿಡಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮ ತೇಜಸ್ಸದ ಈ ಹಿಂದೂ ಧರ್ಮದ ಏನು ಪುಟ್ಟಣವೇ ವಲ್ಲ ತಪ್ಪು ಯಾನು ಹಿಂದೂ ಧರ್ಮ ಸಹ್ಯ ಯಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತದೆ ಯಾನು ಸೈಪನ ಮಾಡಿದ ನವೆಂಬರ್ 25ನೇ ತಾರೀಕಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ನಾಗ್ಪುರ ಎಂಟ್ಲ 2 ಸರ್ತಿ ಹೋಯ
ವಿಶೇಷವಾಗಿ ಟ್ರೈನ್ ಈ ಸಂದರ್ಭ ಬೆಂಗಳೂರು ಹೋಗ್ಬೋದು 3 ದಿನ ಟ್ರೈನ್ ಕುಲ್ಲೆರುಂಡು ಧರ್ಮಾಂತ ಟ್ರೈನ್ ಹೋಗ್ಕೊಂಡು ಅಲ್ಪ ದೀಕ್ಷಾ ಭೂಮಿ ಲಕ್ಷಾಂತರ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆ ದೀಕ್ಷಾ ಭೂಮಿನ ತೂಪುನಂಚಿನ ಒಂದು ಸುಯೋಗ ಇಂಕ್ಲ ಬರ್ತದೆ ಇನ್ನು ಒಳವರ ದುಡ್ಡು ಖರ್ಚು ಮಾಡಿದ ದೇವಸ್ಥಾನ ಅವನು ತೂಪು ನಡೆದು ಡಾಕ್ಟರ್ ಬಾಬಾ ಸಾಹೇಬ್ ದೀಕ್ಷಾ ಭೂಮಿ ಪಡೆಯಂಚಿನ ದೀಕ್ಷಾ ಭೂಮಿನ ತೂಗೋಡು ಒಂದು ನಮ್ಮ ವಿಚಾರ ಮಾಡ್ತೇವೆ ಅಂಚಿನ ಸಂಘಟನಾತ್ಮಕವಾದ ಇಲ್ಲಿ ಸಂಘಟನೆ ಬಹಳ ವೀಕ್ ಆಗ್ತದೆ ನಮ್ಮ ಸಂಘಟನೆ ಯಾರು ಬಂದ್ಮೇಲೆ ಬಾಕಿ ಸಂಘಟನೆಗಳ ವಿಚಾರ ಮಾಡ್ಬೇಕ ಎಂಕ್ಲ ಏರ್ ಬರ್ತನಲ್ಲ ಕೇಸ್ ಜೊತೆ ಮಂದಿ ಕೇಸ್ ಮಲ್ಪುವ ಕೇಸ್ ಹೋರಾಟ ಮಲ್ಪುವ ಇನ್ನು ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿ ಸುಜಾತ ಮೇಡಮ್ ತೀರ್ಪೋಯಿನ ಸಂದರ್ಭಗಳು ಹಿಂದೆ ನಿರ್ಮಲ್ ಸರ್ಗ ಒಂದು ಬಂಗ್ಲ ಕೊರ್ಪ ಅಥವಾ ಒಂದು ಜಾಬ್ ಕೊರ್ಪ ಈ ರೀತಿ ಅವಶ್ಯ ಪಡೆದು ಅಕ್ಳನ್ನ ರಿಲೀಸ್ ಮಾಡ್ಬಾರ್ದು ರಶೀದ್ ಖಾನ್ ಬುಕ್ ಇತರ ಲೆಕ್ಚರ್ನ ಕೂಡ ಸೇರಿದೆ ನಿರ್ಮಲ್ ಸರ್ ಕನ್ನಡ ನೀರು ತೆಗೆದುಕೊಂಡರೆ ಎಂತ ನಿಕ್ಲ ದುಡ್ಡು ಕಾಸು ಬಂಗ್ಲೆ ಊಟ ಬಡ್ಸಿ ಸತ್ತಿನಂಚಿನ ಸುಜಾತ ಮೇಡಮ್ಗೆ ನ್ಯಾಯಕ್ಕೆ ಕೊಡಬೇಕು ಅಂಜೆ ಹೋರಾಟ ಮಾಡ್ತಾರೆ ಪೊಲೀಸ್ ತಕ್ಕ ಬೀರು ಕೊಟ್ಟು ಮಾಡಿ ಪೊಲೀಸ್ ತಕ್ಕ ಬೀರು ಕೊಟ್ಟು ಮಾಡಿದ ಸಂದರ್ಭಗಳು IGP ಸೀಮಂತ್ ಕುಮಾರ್ ಸಿಂಗ್ ಈ ಮುಲ್ಪ SP ಆಗಿರ್ತಾರೆ ಆ ಸಂದರ್ಭ IGP ಅಂತ ಬಂದಾಗ ಆ ಬೀರು ಕೊಟ್ಟ ವಿರುದ್ಧ SP ನ ವಿರುದ್ಧ ಅಲ್ಲಿ ಕಂಪ್ಲೇಂಟ್ ಮಾತ್ರ ಬಿ ರಿಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡ್ತದೆ ಅಕ್ಲಕ್ಕೆ ಸತ್ತು ವಾರಂಟ್ ಅರೆಸ್ಟ್ ಮಾಡ್ತಾರೆ ಮಾತಾಡಲ್ಲ ಹಿಂದೂ ಸಂಘಟನೆದ ಶಕ್ತಿ ಹಿಂದೂ ಸಂಘಟನೆದ ಹೋರಾಟ ಈ ರಾಜ್ಯಕ್ಕೆ ಬಂದಾಗ ರಾಜ್ಯಕ್ಕೆ ದಾಖಲೆ ನೀತಿ ಮಲ್ಪೆ ದಾಖಲೆ ಸ್ಪಷ್ಟ ಗೊತ್ತು ದಯವಿಟ್ಟು ಹೊರ ಫೋನ್ ಮಲ್ಪ ಮಂಟಪದ ಕೂಡ ಕೂಡ ಪ್ರಕಾಶ್ ಮನ್ನೋಡು ಕೂಡ ಅಲ್ಲಿ ಇಂಚಿನ ಕೆಲಸ ಮಲ್ಲ ಅದು ಕೂಡ ಫೋನ್ ಮಾಡ್ತಾರೆ ಕೂಡ ಆಟ ಸಂಘಟನೆ ಶಕ್ತಿ ಕೋಡಿ ಎಂಚಿನ ಬಂಡ ಎಲ್ಲ 4 ಜನ ಸೇರಿಸಬೇರೆ ಆ ಜನಗಳಿಗೆ ಸತ್ಯಾಂಶ ಎಂಚಿನ ಮಲ್ಪೇರೆ ಎಂಚಿನ ಮಾನ ಹಾರಾಜು ಬಂದು ಹಾಪನ ದೃಷ್ಟಿಗೆ ಸಂಘಟನೆಗೆ ಮಹತ್ವ ಕೊಡ್ತೇವೆ ಈ ಸಂಘಟನೆ ಮಾತ್ರ ಬೇರೆ ಬೇರೆ ರೀತಿಯ ಉಪಯೋಗ ಮಾಡ್ಕೊಂಡು ಬೇರೆ ಆಫೀಸ್ ಮಾಡ್ಕೊಂಡು ಬೇರೆ ಮಾಡ್ತಾರೆ ಆಟ ಎಂಕ್ಲ ಸಂಘಟನೆಗೆ ಆಫೀಸಲ್ಲಿ ಐತಿ ದಾಳೈತಿ ದಾಯಿಗೋಸ್ಕರ ಬಂಡ ಎಂಕ್ಲ ಬಡಪಾಯಿ ಸಂಘಟನೆ ಅಂತ ನೇರ ಮಾಡ್ತಾರೆ ಎರಡೆಲ್ಲ ದುಡ್ಡು ಕಾಸು ಉದ್ದೇಶಪೂರ್ವಕವಾದ ವೈಯಕ್ತಿಕವಾದ ದೆಪ್ಪುಣಂತಿನ ಸಂಘಟನೆ ಕರ್ನಾಟಕ ರಾಜ್ಯ ಸಂಘಟನೆ ಆಗ್ತದೆ ಇಲ್ಲಿ ಸಂಘಟನೆ ಆವಡು ಈ ಸಂಘಟನೆ ಬಲಿಷ್ಠ ಆವಡು ಬಂದ ಉದ್ದೇಶಗಳು ಇಲ್ಲಿ ನಿಖಿಲಗಡೆ ನಮ್ಮ ಮಾತೆಲ್ಲ ಆಯ್ಕೆ ಮಾಡ್ಕೊಂಡು ಅವು ಗಿರೀಶ್ ಕುಮಾರ್ ಅವಡು ಅಥವಾ ನಾನೇರ ಎಂಡಲ ಇಂಕದಲ್ಲ ತೊಂದರೆ ಈ ಜಿಲ್ಲೆಡೆ ಒಂದು ಬಲಿಷ್ಠ ಸಂಘಟನೆ ಆವಡು ಪ್ರತಿ ಒಂದು ಜನಕ್ಕಲ್ಲ ಒಡನಾಡಿ ಆಯ್ತು ಜನಕ್ಕಲ್ಲ ಕಷ್ಟ ಕಾರ್ಪಣ್ಯಕ್ಕೆ ನಮ್ಮ ಸ್ಪಂದನೆ ಮಾಡ್ಕೊಂಡ ಸಂಘಟನೆ ಆವಡು ಇನ್ನು ನಾನು 24 ಗಂಟೆಯಲ್ಲಿ ರಾತ್ರಿ ನಾನು ಫೋನ್ ಮಾತಾಡಿ ಬಂದಿದ್ದೆ ದಯಪನಾಗ ನಿಖಿಲ ಮಿತ್ತದ ಒಂದು ವಿಶ್ವಾಸ ನಿಖಿಲ ಮಿತ್ತದ ಒಂದು ಭರವಸೆ 1 ಗಂಟೆ ರಾತ್ರಿ ಎತ್ತದ ನಿಖಿಲೊಟ್ಟಿಗೆ ನಾನು ಬರ್ಪೆ ದಯಪಂಡ ಎನ್ನ ಜನಕ್ಕೆ ಅನ್ಯಾಯ ಆಗ್ತದೆ ಎನ್ನ ಜನಕ್ಕೆ ತೊಂದರೆ ಆಗ್ತದೆ ಅನ್ಯಗಳ ಖಂಡಿಸೋಡು ಹೋರಾಟ ಮಾಡ್ಕೊಂಡು ಉದ್ದೇಶಗಳು ನಾನು 1 ಗಂಟೆ ದಯಪಂಡ ಇಲ್ಲ ಪುತ್ತೂರು ಸುಳ್ಳಿದ ತಿಳ್ಳಿದ ಅಟ್ಲ ಗೊತ್ತುಂಟು ನಾನು ನಿಖಿಲ್ ಏತು ಟೈಮ್ ಫೋನ್ ಮಾಡ್ತಿಲ್ಲ ಕಾರು ತಿಕ್ಕನ ಬಸ್ ನಾನು ಇಂಚಿನ ಮತ್ತೊಂದು ನಾನು ಎನ್ನದಲ್ಲಿ ಬದುಕುವೆ ದಯಪಂಡ ನಿಖಿಲ ಮಿತ್ತದ ವಿಶ್ವಾಸಗಳು ಒಂದು ಸಂಘಟನಾ ಶಕ್ತಿ ಒಂದು ಸಂಘಟನಾ ಬಲ ಇನ್ನು ಇದ್ದಿನ ಮಾಡಿಲ್ಲ ಇಂದು ಇನ್ನು ಯಾವ ಲೀಡರ್ಶಿಪ್ ಅಂತಲ್ಲ ನಿಖಿಲ್ ಮಾತೆಲ್ಲ ಬೇಸಾಯ ತಿನ್ನಾಡ್ತಾರ ಇನ್ನು ಲೀಡರ್ಶಿಪ್ ಅಂತ ನಿಖಿಲ್ ಮಾತಿನ ಬೇಸಾಯ ಇಜ್ಜಿ ಬಂಡ ಲೀಡರ್ಶಿಪ್ ಇಜ್ಜಿ ಲೀಡರ್ ಬಂಡ ಯಾರು ಬಣ್ಣದ ಬಂಡ 10 ಜನ ಬರೋದು ಇನ್ನು ಏನಾರು ಪಡೆದ ಜನ ಬರ್ತದು ಯಾರು ಇನ್ನೇ 5,000 10,000 ಗಾಡಿ ಮತ್ತದ ಜನ ಇನ್ನು ನಿಖಿಲ್ 100-200 ಜನ ಬರ್ತದೆ ಅಂಡ ಆ ಕೆಪಾಸಿಟಿ ನಡೆಯಿತು ಆ ಕೆಪಾಸಿಟಿ ಜನ ನಡೆದ್ರೆ ಇಲ್ಲಿ 4 ಜನ ಉತ್ತರ ಕಾಲ ಪಡೆದು ಬರ್ತಿದ್ದೇವೆ ಹೆಚ್ಚಿನ ಪಡೆ ಸಂಘಟನೆ ಬಲಿಷ್ಠ ಅವಳು ಒವೇ ಸಂಘಟನೆಗೆ ಕಮೆಂಟ್ ಮಾಡ್ತಾರೆ ನಿಖಿಲ್ ಗೋಡ್ಸಿ ಸಂಘಟನಾತ್ಮಕವಾದ ಚರ್ಚೆ ಮಾಡ್ಬೇಕ ಸಂಘಟನಾತ್ಮಕ ವಿಚಾರನ ಮನನ ಮಾಡ್ತಂಕ ಒರೆಯವರಿಗೆ ಎಡ್ಡೆಡಿಪ್ಪುಗ ಒರೆಯವರಿಗೆ ವೈಮನಸ್ಸಿಂದ ಮಾತು ಬಿಡುದು ಸಂಘಟನೆ ಗಟ್ಟಿ ಬೆಳೆಸಕ ಈ ಜಿಲ್ಲೆಡೆ ಒಂದು ಕರ್ನಾಟಕ ರಾಜ್ಯ ದಲಿತ ಸಮಿತಿ ಬಲಿಷ್ಠವಾದ ಸಂಘಟನೆ ಉಂಡಿಗೆ ಬಂದ್ಬಿಡ್ತಿನ ಆ ಶಕ್ತಿ ನಮ್ಮ ತೋಜಕ ನಿರ್ಮಲ್ ಕುಮಾರ್ ತೀರ್ಪುಗಳ ತುಂಬು ಮುಲ್ಪಂಜಿ ದಲಿತ ಸಮಿತಿ ಒಂದು ಒಕ್ಕೂಟ ಮಾತ್ರ ಆ ಒಕ್ಕೂಟಗಳು ಯಾರನ್ನ ಗಿರೀಶ್ ನಿರ್ಮಲ್ ಸರ್ ಸದಸ್ಯರ ಗೌರವಾಧ್ಯಕ್ಷರಾಗಿತ್ತು ಆ ಸಂದರ್ಭದ ಪ್ರತಿ ಸಂಘಟನೆ ಗುರುತಿಸುವಂತ ಎತ್ತೊಂದು ಮೀಟಿಂಗ್ ಅವ ಮಾತೊಂದಿದ್ದೇವೆ ಆಂಡ ಕಾಲಕ್ರಮೇಣ ಆ ತೀರ್ಪು ಇರುತ್ತ ನಮ್ಮ ಸಂಘಟನೆಯ ಕುದುರೆ ಅಲ್ಲಿ ಹಚ್ಚಿ ಅಲಿಸದ ಹೋದ ಮರ್ತನ ಒಂದು ಬೇಸರ ಇಟ್ಟಿದ್ದೇನೆ ನಾನು ಕೊಡಲ ಬಂಡೆ ಪ್ರಾಣ ಬಂಡೆ ಗಿರೀಶರ ಸರ್ ಇಜ್ಜೆಂಜ್ ಆಡು ಆ ರೀತಿ ಆಗಬಲ್ಲಿ ಆ ಸಂಘಟನೆ ಶಕ್ತಿ ಗಟ್ಟಿಯವಳು ಆ ಸಂಘಟನೆ ಹೋರಾಟ ನಾನು ಹೆಚ್ಚು ಬಲ ಬರಡು ಬಂದ ಉದ್ದೇಶಗಳು ಸಂಘಟನೆ ಇನಿ ಹೊಸತ ಮತ್ತೊಂದಲ್ಲ ಈ ಸಂಘಟನೆ ಒಂದು ಸಂಚಾಲಕಿ ಒಂದು ಜಿಲ್ಲಾ ಸಂಘಟನಾ ಸಂಚಾಲಕಿ 3 ಜನ ಒಂದು ಖಜಾಂಜಿ 10 ಜನ ಮೆಂಬರ್ಶಿಪ್ ಇದು ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿಗಳು ಅಂಚನೆ ಬರ್ಕೊಂಡು ನಗರ ಸಮಿತಿಗಳು ಅಂಚನೆ ಬರ್ಕೊಂಡು ಗ್ರಾಮ ಕಮಿಟಿಗಳು ಅಂಚನೆ ಬರ್ಕೊಂಡು ಹೋಬಳಿ ಸಮಿತಿಗಳು ಅದೇ ರೀತಿ ಬರ್ಕೊಂಡು
ಮುಖ್ಯನ ಉದ್ದೇಶ ಇದೆ ಇವೇ ವಿಚಾರಗೂ ಏಕೆ ಲೆಟರ್ ಪ್ಯಾಡ್ ಯೂಸ್ ಮಾಡ್ಬಾರ್ದಲ್ಲಿ ಬಟ್ ಲೆಟರ್ ಪ್ಯಾಡ್ದೆಲ್ಲ ನಿಂತ್ಲಿಕ್ಕೆ ಮಾಡ್ಕೊಂಡು ಒಟ್ಟಿಗೆ ಬರೆದು ಬಿಡ್ಬೇಕು. ಲೆಟರ್ ಪ್ಯಾಡ್ ಏಕೆ ಯೂಸ್ ಮಾಡ್ಬಾರ್ದಲ್ಲಿ ಕೆಲವೊಂದು ಗೊಂದಲ ಬಂದಾಗ ಎಂಕಲ ಗಮನ ಕೊಂಡ್ರಡಪ್ಪ ಇದೆ ನಗರ ಪಂಚಾಯತ್ ಒಂದು ಸಮಸ್ಯೆ ಇತ್ತು ಮಂಡ ನಗರದಲ್ಲಿ ತಗೊಂಡ್ಬೋದು ಲೆಟರ್ ಯೂಸ್ ಮಾಡ್ಕೊಂಡಂತೆ ನಗರದಲ್ಲಿ ತಾಲೂಕದಲ್ಲಿ ಕೊಂಡಳು ತಾಲೂಕದಲ್ಲಿ ಜಿಲ್ಲೆ ಡಪ್ಪಣ ಜಿಲ್ಲೆ ತಾಲೂಕು ಹೋಬಳಿ ನಗರ ಸಮಿತಿ ಒಟ್ಟು ಕುಳಿತದ ಬಗ್ಗೆ ಚರ್ಚೆ ಮಾಡ್ಕೊಂಡು ದಾನೆ ಆತನ ಹೆಂಚಿನ ಅಂತಂದ್ರೆ ಹೆಂಚಾಯಿನ ದುಂಬು ಕೋಳಿ ಬಂದ್ಕೊಂಡ ವಿಚಾರ ನಮ್ಮಲ್ಲಿ ಗಮನ ಕೊಡ್ಬೋದು. ಏಕೆ ನಿಂಗೆ ಕಂಪ್ಲೇಂಟ್ ಬದುಕೊಡ್ಲೆ ದಾನೆ ಬಂದಾಗ ಆಯ್ತಾ ಮಿತ್ತೆ ಆ್ಯಕ್ಷನ್ ಅಣ್ಣಾಗ ಮಾತ್ರ ಇಂಕ್ಲೆ ಗೊತ್ತಾಗ್ಬೋದು. ಒಂದು ಪ್ರಕಾಶ ನನ್ನ ಇತ್ತದ ಉಮೇಶನ ಇತ್ತದ ಕಂಪ್ಲೇಂಟ್ ಆತನಿಗೆ ಹೆಂಚಿನ ವಿಷಯ ಇಂಕ್ಲೆ ಸತ್ಯಾಂಶ ಗೊತ್ತಿಲ್ಲ ಐದು ಕೊಡೋದು ನಿಖಲ ಒಬ್ಬೇ ವಿಷಯ ಇತ್ತು ನಡ ಊರದ ವಿಷಯ ಇತ್ತು ನಮ್ಮ ನೆರೆಕರದ ವಿಷಯ ಇತ್ತು ಟೋಟಲ್ ವಿಚಾರದ ತಂದಾಗ ಆ ಸಮಿತಿದಲ್ಲ 10 ದಿನ ಒಬ್ಬೇ ಕಂಪ್ಲೇಂಟ್ಸ್ ಇತ್ತಂದ ಒರೆಗೋರಿ ನಿಖಲಿಸಲು ಗೊತ್ತಾಯಿತು ಅಲ್ಲಿ ಸಮಿತಿದ ಗಮನ ಕೊಡಲಿ ಸಮಿತಿದ ಗಮನ ಮುಖಾಂತರ ಕೊಡುತ್ತದೆ ಮುಗಿಪ್ಪು ನಾಡಲ್ಲ ಕೇಸ್ ಕೊರಪು ನಾಡಲ್ಲ ಎಂಜಿನ ಮಲ್ಕು ಇದ್ದಲ್ಲ ಆ ರೀತಿ ಮಾಡ್ಕೊಂಡು ಪೇಪರ್ ಪತ್ರಿಕೆ ಹೇಳಿಕೆ ಕೊಡ್ಕೊಂಡಲ್ಲ ಇದೇ ರೀತಿ ಮತ್ತೊಂದು ಕೂಡ ಹೊರತು ವೈಯಕ್ತಿಕ ದೃಷ್ಟಿಗಿದೊಂದು ಆಯ್ ತುಂಬು ಬೋಯೆ ಆಯ್ ಎಂಜಾಲ ಗುಳ್ಳ ಸೋಲ್ಬೋರ್ಡ್ ಬಂದ ವಿಚಾರ ಬರೋದಲ್ಲಿ ಲೆಟರ್ ಪ್ಯಾಡ್ ವಿವೇಕಾನಂದ ಏರ ಸಂಚಾಲಕ್ಕೆ ಅದುಲ್ಲೇನ ಆಯ್ ಲೆಟರ್ ಪ್ಯಾಡ್ ಯೂಸ್ ಮಾಡ್ಕೊಂಡು ಜೊತೆಗೆ ಏನಾದ್ರು ಅಸತ್ಯ ಆತ್ಮ ಬಂದ ದೃಷ್ಟಿಯಿಂದ ಮಾತ್ರ ಆಯ್ ಫಾರಂ ಪಟ್ಟಣ ಕೊರಡು ಇದು ಗಿರೀಶರು ಹೆಂಗೆ ಫಾರಂ ಪಟ್ಟಣ ಕೊಡ್ತಾರೆ ಇದೆಲ್ಲ ಪೋಸ್ಟಲ್ ಬರ್ತನಂಡ ಎಲ್ಲ ಮಿಸ್ಸಸ್ಗೆ ಪೋಸ್ಟಲ್ ಫಾರಂ ಪಟ್ಟಣ ಕೊಡ್ತಾರೆ ಯಾರು ಇದ್ದ ಟೈಮಿಡು ಅಕ್ಳಿಗೆಲ್ಲ ಲೆಟರ್ ಇಡ್ತಾನೆ ರಾಕೊಂಡು ರಿಜಿಸ್ಟರ್ ಪೋಸ್ಟ್ ಇಡ್ತಾನೆ ರಾಕೊಂಡು ಕೈಗೊಂಡ ಎಲ್ಲ ಎಕ್ಕಲ್ಲಿ ಕಾನೂನು ಉಂಟು ಎಲ್ಲ ಏನು ಕಂಪ್ಲೇಂಟ್ ಮಾಡ್ತಾನೆ ಅಂಟ ಅದು ಪೋಸ್ಟ್ ಮ್ಯಾನ್ ಬೇಕು ಕಂಪ್ಲೇಂಟ್ ಆಗಿ ಪೋಸ್ಟ್ ಮ್ಯಾನ್ ಕೆಲಸ ಹೋಗ್ತಿನ ಕೆಲವರು ಕೂಡ ಬರ್ತಲ್ಲ ಅಲ್ವಾ ಅಚ್ಚ ಅದಕ್ಕೆ ನಿಕ್ಲು ಲೆಟರ್ ಯೂಸ್ ಮಾಡ್ತಾನೆ ಕೂಡ ಆ ವಿಚಾರನ ಗಮನ ಕೊಡೋದು ಕಮಿಟಿಗೆ ಗೊತ್ತಿದ್ದಂದ್ರೆ ಒಬ್ಬೇ ಕೆಲಸ ನಿಂಗೆ ಕಾರ್ಯಗತ ಕೈಗೊಳ್ಳಿ ಬರಲಿ ಕಮಿಟಿಗೆ ಪ್ರತಿ ವಿಚಾರಗಳು ಗೊತ್ತಿದ್ದು ಕೊಡು ಏರೆಲ್ಲ ಹೆಂಗೆ ಗೊತ್ತಿದ್ದು ಮಾರೆ ಯಾನ ಇಟ್ಟಿದ್ದು ಮಾರೆ ಆಯ ಹೆಂಗೆ ಮಾಡ್ತಾರೆ ನಿಮ್ಮೆ ಮಾತ್ರ ಮಾಡ್ತಾನೆ ಟೈಪ್ ಮಾಡೋಣ ವಿಚಾರ ಅಲ್ವಾ ನನ್ನ ಬಗ್ಗೆ ಈ ಸಮಸ್ಯೆಯನ್ನು ತೆಗೆದುಕೊಳ್ಳೆ ಅವು ಕಮಿಟಿದ ಫುಲ್ ಕಮಿಟಿದ ಜವಾಬ್ದಾರಿ ಪಡೆದು ನಿಂಗೆ ತಗೊಂಡು ಅವು ಎಂಟು ಗೊತ್ತಿದ್ದ ಮನುಷ್ಯನ ವಿಚಾರಗಳು ಗೊತ್ತಿದ್ದಿ ಕೈಗೊಂಡು ಹೆಂಗೆ ಗೊತ್ತಿದ್ದ ಮಾತ್ರ ನಾನು ಗೊತ್ತಿದ್ದೀನಿ ಮಾಡು ಒಂದು ವೇಳೆ ಸಪೋಸ್ ಕಮಿಟಿ ಗೊತ್ತಿದ್ದು ಕಮಿಟಿ ಚರ್ಚೆ ಆತನ ಯಾನು ಇದ್ದಿದ್ದು ಮಾಡ ಎಂಟೆಲ್ಲ ಫೋನ್ ಮಾಡ್ತದ ಏನು ಆ ಟೈಮ್ ಟೀಚರ್ ಮಾಡಿ ಆ ತೂದು ಕೇಂದ್ರ ಬಂದ್ಮೇಲೆ ಈತೆ ಬರೋದಂದ್ರೆ ನಿಕ್ಲು ಮಕ್ಕಳು ಅಲ್ಲಿ ತೂ ಅನ್ಕೊಂಡು ನಮ್ಮ ಇಂಚಿದ್ದು ಗಿರಡ್ ಸಪೋರ್ಟ್ ಮಾಡ್ತಾರೆ ಅಂತ ರಾಜ್ಯಕ್ಕೆ ಕೂಡ ಆಯ್ತು ಬರೋದು ಅದು ಸ್ಪಷ್ಟ ಬಂದ್ರೆ ಅವೇ ರಾಜ್ಯಕ್ಕೆ ಬರಂದೆ ಅವೇ ಅಂದರೆ ವಿಷಯ ನಿಕ್ಲು ಎಡ್ಡ ರೀತಿಯ ಮುಗಿದೊಂದು ಕೊಡುಕೊಂಡೊಂದು ಈ ಒಂದು ಕಮಿಟಿ ಎಡ್ಡ ರೀತಿಯ ಕಮಿಟಿ ಅವರು ತಿಂಗಳೊಟ್ಟೊಂದು ಮೀಟಿಂಗ್ ಜಿಲ್ಲಾ ಸಂಚಾಲಕರ ಏರಾವಿರ ತಿಂಗಳೊಟ್ಟೊಂದು ಕಮಿಟಿ ಮೀಟಿಂಗ್ ಕೊಡು ಆ ಮೀಟಿಂಗ್ ಪ್ರತಿ ವಿಚಾರ ಪ್ರತಿ ತಿಂಗಳದ ವರದಿ ವಾಚನ ಹಂಚಿನ ಆ ಲೆಕ್ಕಪತ್ರ ಅವು ಪೂರ ಆ ತಿಂಗಳ ಮುಖ್ಯಕ್ಕೆ ಕೆಲಸ ಮಾಡಿಕೊಡು ಪ್ರತಿ ಕಮಿಟಿ ಅವರು ಅಂಚನೆ ತಾಲೂಕು ಕಮಿಟಿದಾಗಲೂ ಗ್ರಾಮ ವಾಯ್ಸ್ ಕಮಿಟಿನ ಕೂಡ ಮಾಡ್ಬೋದು ಗ್ರಾಮ ವಾಯ್ಸ್ ಮಾಡ್ಕೊಂಡಾಗ ಜಿಲ್ಲಾ ಕಮಿಟಿ ತಗಲಿಲ್ಲ ಕೂಡ ನಗರ ಕಮಿಟಿ ತಗಲು ಲೆಕ್ಕದ ಅಥವಾ ಗ್ರಾಮ ಕಮಿಟಿ ಮಾಡ್ಬೋದು ಜೊತೆಗೆ ಮಹಿಳಾ ಒಕ್ಕೂಟ ಲೌಡಿಕೆ ಮಾಡ್ತಾರೆ ಮಹಿಳಾ ಒಕ್ಕೂಟ ರೈ ಬಂದಾಗ ಕೆಲವೊಂದು ಸಮಸ್ಯೆಗಳು ಮಹಿಳೆಯರಿಗೆ ಬಂದಾಗ ಅವು ನೇರ ನಂಗೆ ಮಾತಾಡ್ತಾರೆ ಬಗೆಹರಿಸ ಅವು ಕೊಂಜನಗಳು ಕೊಟ್ಟು ಸಮಸ್ಯೆ ಬಗೆಹರಿಸ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಇತರ ಅಧಿಕಾರ ನಡೆಗೆ ಹೋಗೋಣ ಅಂತಿನ ಕೆಲಸ ಇದ್ರಿಂದ ಆ ಕೊಂಜನಗಳು ಇಂದು ಇಡೀ ರಾಜ್ಯಾದ್ಯಂತ ಇದು ಉಡುಪಿಡು ಬಾರಿ ಮಾಡೋ ಟೀಮ್ ಮಹಿಳಾ ಒಕ್ಕೂಟ ನಮ್ಮ ಮಹಿಳಾ ಒಕ್ಕೂಟನೇ ಇದು ಇಂಕ್ಲೂಡ್ ಮಾಡೋ ಮಹಿಳಾ ಕಮಿಟಿ ಉಂಟು ಅಂಚನೆ ಮುಪ್ಪಲ ನಾನು ಅಷ್ಟಿಗೆ ಮತ್ತು ಪುಣ್ಯನಗರನ್ನು ಸೇರಿಸೋದು ಅಕ್ಲಲ್ಲಿ ಕಮಿಟಿ ಮಾಡ್ತದೆ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿ ಗ್ರಾಮ ಕಮಿಟಿ ನಗರ ಸಮಿತಿ ಈ ರೀತಿ ಮಾಡ್ಕೊಂಡಾಗ ಅಕ್ಲಲ್ಲಿ ಒಟ್ಟು ಸೇರಿಸೋದು ಕಾರ್ಯಕ್ರಮ ಕೊಡ್ತಾರೆ ಅವಾಗ ಹೆಚ್ಚಾಗಲು ಬಂದಾಗ ಜನನ ನನಗೆ ಜಾಸ್ತಿ ಆಗೋದು ವಿಚಾರಗಳು ಗೊತ್ತಾಗೋದು ನೆಕ್ಸ್ಟ್ ನಮ್ಮ ಕಮಿಟಿ ಮೀಟಿಂಗ್ ಮಾಡ್ಕೊಂಡಾಗ ಅಥವಾ ಬಂದಿಲ್ಲ ನೆಕ್ಸ್ಟ್ ಬಂದಿಲ್ಲ ಅಂಬೇಡ್ಕರ್ ಜಯಂತಿ ಬರುತ್ತೆ ಈ ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡಾಗ ಯಾರು ಎಲ್ಲರೂ ಕೊಟ್ಟು 10 ಜನ ಬರ್ತಾರೆ 6 10 ಜನ ಒಂದು ಗ್ರಾಮದ 10 ಜನ 10 ಗ್ರಾಮದ ಬಂದಾಗ 100 ಜನ ಮೀಟಿಂಗ್ ಅನ್ಕೊಂಡು ಈ 100 ಜನರ ನೆಕ್ಸ್ಟ್ ಆ 100 ಜನ 10 ಜನ ಅವರಿದ್ದಲ್ಲ ಆ ವಿಚಾರವಂತೆ ಆ ಒಂದೇ ಏನೆಲ್ಲ ಫೋರ್ಸ್ ಲೆಬ್ಲಾದ ಕೊಡೋಚಿ ಫೋರ್ಸ್ ಲೆಬ್ಲಾದ ಕಮಿಟಿ ಬಲ್ಲ ಕಮಿಟಿ ಸೇರಲ್ಲ ಅಂಚ ಮಲ್ಪ ಕೆಲವು ಜನ ಪ್ರಮಾಣ ಅದರ ಸಮಸ್ಯೆಗೋಸ್ಕರ ಬಂದದ್ದು ಆ ಸಮಸ್ಯೆಯನ್ನು ಮುಗಿಪು ನಡೆ ಮತ್ತೆ ನಮ್ಮ ಕಮಿಟಿ ಬುಕ್ಕ ಕಮಿಟಿ ಡಿಪ್ಪಿಗೆ ಕೊಡೆಂಗ್ಲ ವಿಚಾರ ಕೊಟ್ಟು ಬರ್ತಾಗ ಕೆಲವು ವಿಚಾರ ಬರ್ತದೆ ಅಲ್ಲಿ ಮಾತ್ರ ನಮ್ಮ ದೂರ ಮಾಡ್ತದೆ ನಮ್ಮ ಕಮಿಟಿನೇ ಗಟ್ಟಿ ಮಾಡ್ತದೆ ಈ ಜಿಲ್ಲಾ ಕಮಿಟಿ ಗಟ್ಟಿ ಅವಡೆ ಒಂದೇ ಸಮಯ ಬಂದಾಗ ನನ್ನ ಯಾನಿಗೆ ಜಿಲ್ಲಾ ಕಮಿಟಿ ಒಳ್ಳೆ ರೀತಿ ಗೊತ್ತಿದೆ ಬಟ್ ಪುತ್ತೂರು ತಾಲೂಕು ಅಪ್ಪನ ಹೆಚ್ಚಿನ ಅಂಶ ಈ ಡಿಸೆಂಬರ್ದಲ್ಲ ಅದನ್ನು ಅನೌನ್ಸ್ ಮಾಡ್ಕೊಂಡು ಅಂತೇಳಿ ಒಳ್ಳೆಯದು ಪುತ್ತೂರು ಜಿಲ್ಲೆ ಎಂಡ ಯಾನ ಅಂದರೆ ಜಿಲ್ಲೆನೇ ಬೇಕಾದ್ರೆ ನಿಖಿಲ ಜಿಲ್ಲೆನೇ ಬೇಕಾದ್ರೆ ಅಪ್ಪ ನಿಖಿಲನ ಒಡನಾಡಿ ಕೂಡ ಎನ್ನ ಒಡನಾಡಿ ನಿಖಲೇಬೋದು
ಒಳ್ಳೆ ಸಮಸ್ಯೆ ಬಂದ ಖಂಡಿತ ಯಾನೆ ನಿಖಿಲೊಟ್ಟು ಸ್ಪಂದನೆ ಕೊರುತ್ತೆ, ನಾನು ದುಂಬುಗಳ ಸ್ಪಂದನೆ ಕೊಡ್ಪೆ. ಒಳ್ಳೆ ಕಾರ್ಯಕ್ರಮ ಇತ್ತಲ್ಲ, ಒಳ್ಳೆ ನಗರ ಪಂಚಾಯತಿಗೂ 300 ಗ್ರಾಮ ಪಂಚಾಯತಿ ಎದುರಿಗೂ ವ್ಯತವೇತ ವಿಚಾರಗಳು ಸ್ಟ್ರೈಕ್ ಪ್ರತಿಭಟನೆ ಪೂರ ಮಾಡ್ತದೆ. ಈಗ ಮಾತೇನ ನಿಖಿಲ ಸಪೋರ್ಟ್ ಕೊಡ್ತಾರೆ, ನಮ್ಮ ದುಂಬುಗಳ ಸಪೋರ್ಟ್ ಕೊಡು ಈ ಒಂದು ಕಮಿಟಿ ಬಲಿಷ್ಠವಾದ ಮುಂದುವರಿಕೊಂಡು ಏನಾದ್ರೆ ಅವಕಾಶ ಮಾತಾಡೋ ಅವಕಾಶ ಕೊಡ್ತಾರೆ. ಇಲ್ಲಿ ಮಾತ್ರ ಈ ಮಾಹಿತಿ ಹಕ್ಕದ ಬಂಡಾರಂತೆ ಆಲ್ರೆಡಿ ಮಾಹಿತಿ ಹಕ್ಕದ ಏರೇ ಮಾತ್ರ ಕಳ್ಕೊಳ್ಳೋಲ್ಲ ఆయన ಮಾತ ಪಾಪ್ಯುಲರ್ ಜೆರಾಕ್ಸ್ ಕೊಡು ಅದಕ್ಕೆ ಮಾಹಿತಿ ಹಕ್ಕು ಆಯೋಗ ಅನ್ನೋದು ಬೆಂಗಳೂರು ಮಾಹಿತಿ ಹಕ್ಕು ಆಯೋಗ ಬಾಡ್ದ ಏರು ಮಾಹಿತಿದಾರರಿಗೆ ಏರು ಅರ್ಜಿದ ಆಯ್ತಾ ಏರೇ ನೀವು ಬರೀತಾರ ಅಕ್ಲೇಟ್ ಫಸ್ಟ್ ಆಫ್ ಆಲ್ ಏರು ಬರೀತಾರೆ ಅಕ್ಲೇಟ್ಲೆ ಕೊಡಬೇಕು. ಮೇಲ್ಮನೆ ಪ್ರಾಧಿಕಾರಿ ಏನಂದ್ರೆ ಅಕ್ಲೇಟ್ಲೆ ಕೊಡಬೇಕು. ನಿಖಿಲ ಸಮಕ್ಷ ಕೂಡ ತನಿಖೆ ಆಗ್ಬೋದು. ಆ ಸಮಕ್ಷ ಮಾಡಿ ತನಿಖೆ ಆದರೆ ಈರಿಗೆ ಅಲ್ಪ ಅಕ್ಲ ಪರಿಹಾರ ಕೊಡ್ಕೊಂಡ ಇದು ಬರ್ತದೆ. ಒಂದು ದಿನಕ್ಕೂ 25 ರೂಪಾಯಿ ಲೆಕ್ಕ ಅಕ್ಲೆ ಪೆನಾಲ್ಟಿ ಕೊಡೋದು. ಎಷ್ಟು ದಿನ ನಿಖಿಲ ಕೊಡೋದು ಅದು ಪೆಂಡಿಂಗ್ ಆಗ್ತದೆ. ಆತ ದಿನದ ಪೆನಾಲ್ಟಿನ ಆಗಲಿ ಇಮಿಡಿಯೇಟ್ ಆಗಿ ಕಟ್ಟೋದು ಅದು ಬರ್ತದೆ. ಜೊತೆಗೆ ಈರಿಗೆ ಬರ್ಕೊಂಡ ದಾಖಲೆ ಪತ್ರ ಹೆಂಚಿನ ಅದು ಇಮಿಡಿಯೇಟ್ ಆಗಿ ಪ್ರೊಡ್ಯೂಸ್ ಮಾಡ್ಕೊಡೋದು. ಒಂದು ಅಂದರೆ ಮಾಹಿತಿ ಹಕ್ಕು ಆಯೋಗ ಬಂದು ಬೆಂಗಳೂರು ಈಗ ಇದು ಪೂರ ಡಾಕ್ಯುಮೆಂಟ್ ಜೆರಾಕ್ಸ್ ಕೊಡಲಿ ಯಾರು ಬರೀತಿ ಇರೋ ಅಡ್ರೆಸ್ ಬರೆದು ಬರುತ್ತೆ ಎಲ್ಲ ಬೆಂಗಳೂರು ಕೊಡೋದು ಎದುರೆದುರು ಅದು ತನಿಖೆ ಮಾಡ್ತಾರೆ ಈರೇಗೆ ನ್ಯಾಯ. ಚೆಂಬುಗುಡ್ಡಿ ಶ್ರೀ ವೈದ್ಯನಾಥ ಭಜನಾ ಮಂದಿರದ ಶ್ರೀ ರಮನಾಥ್ ಸಾಲ್ಯಾನ್ ಪ್ರಮುಖರು ಸರ್ವಶ್ರೀ ಶಶಿಕಾಂತ್, ಪ್ರಕಾಶ್ ಸಿಂಪೋರಿ, ಉಮೇಶ್ ಅಬ್ಬಂಜರ, ಶಶಿಧರ್, ಕುಮಾರಿ ಭವ್ಯ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆ ಹಿಡಿತಿರು. ಶ್ರೀ ಕಿರಣ್ ಸಭೆ ತಾರಿಕೆ ಮಲ್ತಿರು.